ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರಡು ಕರಿ 7 ವರ್ಷದ ಸೇವೆ ಸಂದಾದು ಮಾತೆರ್ನಲ ಪ್ರೀತಿ ವಿಶ್ವಾಸನ ಕೆಂದದು ಬಿಜಯ್ ಚರ್ಚ್ಗೆ ಸೇವಾ ವರ್ಗಾವಣೆ ಪಡೆಯೊಂದುಪುನ ಪ್ರಧಾನ ಧರ್ಮಗುರುಕುಲು ವಂದನೀಯ ಫಾದರ್ ಡಾಕ್ಟರ್ JB ಸಲ್ದಾಣರಿಗೆ ಪೊಸಕುರಲ್ ಬಳಗ ಸದ್ಭಾವನಾ ವೇದಿಕೆ ವತಿರ್ದು ಅಭಿಮಾನದ ವಿದಾಯ ಮಾನಾದಿಗೆನು ಚರ್ಚ್ಡ್ ಅಂಗಾರೆ ಬಯ್ಯಗೆ ನಡಪಾಯೇರಿ. ಚರ್ಚದ ಧರ್ಮಗುರುಕುಲಾದ ಪರಿಸರದ ಜನಕುಲನ ಪ್ರೀತಿ ವಿಶ್ವಾಸನ ಗೆಂದಿನಾರು ಉಳ್ಳಾಲಡು ಸೌಹಾರ್ದ ವಾತಾವರಣವನ್ನು ರೂಪಿಸವನಲು ವಿಶೇಷ ಕೊಡುಗೆಯನ್ನು ಕೊರನಾರು ಮುಲ್ತೊರ್ದು ವರ್ಗಾವಣೆ ಪಡೆಯುಂಡಲ ನಂಕ ಮಾತೆರೆಗಳ ದಿಂಜ ಕೈತಾಳ್ಡೆ ಉಪ್ಪೇರು ಅರೆನ ಮಾರ್ಗದರ್ಶನ ದುಂಬಗಳ ತಿಕ್ಕಡು ಪಂಡದು ಶಾಸಕರು ಶ್ರೀ UT ಖಾದರ್ ವಂದನೀಯ ಫಾದರ್ ಡಾಕ್ಟರ್ JB ಸಲ್ದಾಣರಿಗೆ ಅಭಿನಂದನೆದ ಪಾತ್ರ ಪಂಡೇರು. ಈ ಕಾರ್ಯಕ್ರಮದ ನೇತೃತ್ವ ವಹಿಸಿಕೊಂಡಂತಹ ನಮ್ಮ ಆತ್ಮ ಗೌರವಿತರು ಮತ್ತು ನಮ್ಮ ಪೊಸಕುಲು ಸಂಸ್ಥೆಯ ಮಾಲಕರು ಮತ್ತು ನಮ್ಮ ಫಾದರ್ ಅವರ ಬಲಗೈ ರೈಟ್ ಹ್ಯಾಂಡ್ ವಿದ್ಯಾಧರ್ ಕ್ಷೇತ್ರ ಅವರೇ, ಇಲ್ಲಿ ಸೇರುವ ಎಲ್ಲ ನಮ್ಮ ಗುರು ಹಿರಿಯರೇ, ಸೋದರರೇ, ಆತ್ಮೀಯರೇ, ಇವತ್ತಿನ ಈ ಕಾರ್ಯಕ್ರಮ ನಮಗೆ ಅತ್ಯಂತ ಒಂದು ನೋವಿನ ಕಾರ್ಯಕ್ರಮ ಒಂದು ಕಡೆಯಿಂದ. ಯಾಕೆಂತ ಹೇಳಿದರೆ ಕಳೆದ 7 ವರ್ಷಗಳಿಂದ ಈ ಒಂದು ತೊಕ್ಕೋಟು ಸೆಂಟ್ ಸೆಬೆಸ್ಟಿಯನ್ ಚರ್ಚಿನಲ್ಲಿ ಈ ಒಂದು ಪವಿತ್ರ ಕ್ಷೇತ್ರದ ಧರ್ಮಗುರುಗಳಾಗಿ ಇವತ್ತು ನೇಮಕಾತಿ ಆದ ನಂತರ ಬಹುಶಃ ಈ ಒಂದು ಕ್ಷೇತ್ರದ ಒಂದು ಅಭಿವೃದ್ಧಿ ಮಾತ್ರ ಅಲ್ಲ, ಸಾಮಾಜಿಕವಾದ ಚಿಂತನೆ ಇಟ್ಟುಕೊಂಡು ಸೌಹಾರ್ದವಾದ ಒಂದು ಪ್ರದೇಶ ನಿರ್ಮಾಣ ಮಾಡಿ ಆಗಿಂದಾಗಿ ತಮ್ಮ ಸಲಹೆ ಸೂಚನೆ ಕೊಡಲಿಕ್ಕೆ ವಿಶೇಷವಾಗಿ ತಮ್ಮ ಆ ಸಮಯ ಮತ್ತು ಆ ತಮ್ಮ ಏನು ಇವತ್ತೊಂದು ಜ್ಞಾನ ಇದೆ ಇದನ್ನು ಎಲ್ಲರಿಗೂ ಒದಗಿಸಿಕೊಟ್ಟು ಈ ಪ್ರದೇಶದ ಇವತ್ತು ಅಭಿವೃದ್ಧಿಗೆ ಒಂದು ಕಾಣದ ಕೈಗಳಾಗಿ ತಾವು ತಮ್ಮ ಸಹಕಾರ ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿದ್ದೇನೆ. ಈ ಸಂದರ್ಭದಲ್ಲಿ ತಮ್ಮ ಆ ಒಂದು ಪ್ರಮೋಷನ್ ಅಥವಾ ಒಂದು ಏನು ಇವತ್ತು ಆಡಳಿತ ಪಕ್ಕವಾಗಿ ಇವತ್ತು ಒಂದು ಕಡೆಯಿಂದ ಒಂದು ಕಡೆಗೆ ಹೋಗಬೇಕಾ, ಈ ಸಂದರ್ಭದಲ್ಲಿ ದಾಖಲೆ ಸಮಯ ತಾವಿಲ್ಲಿ ನಿರ್ಮಾಣ ಮಾಡಿ ಮತ್ತು ಅತ್ಯಂತ ಉತ್ತಮವಾದ ಮಂಗಳೂರಿನ ಬಿಜಯ್ ಚರ್ಚಿಗೆ ಇವತ್ತು ಅಲ್ಲಿಯ ಒಂದು ಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಳ್ಳುವಂಥ ಒಂದು ಸಂದರ್ಭ, ಒಂದು ನೋವು. ಯಾಕೆಂತೇಳಿ ತಾವಿಲ್ಲಿಂದ ಬಿಟ್ಟು ಹೋಗ್ತೀರಿ, ಇನ್ನು ಸ್ವಲ್ಪ ಸಮಾಧಾನ ಏನು, ಸ್ವಲ್ಪ ಹತ್ತಿರದಲ್ಲೇ ಇದ್ದೀರಿ, ವಿಜಯದಲ್ಲಿ ಒಳ್ಳೆಯ ಪ್ಯಾರಿಸ್ ಮತ್ತು ಹತ್ತಿರದಲ್ಲೇ ಇದ್ದೀರಿ. ಯಾವುದೇ ಸಂದರ್ಭದಲ್ಲಿ ಯಾರು ಕೂಡ ಬಂದು ತಮ್ಮಲ್ಲಿ ಮಾತಾಡಿ ಹೋಗುವಂಥದ್ದು, ಸಲಹೆ ಸೂಚನೆ ಅಥವಾ ವಿದ್ಯಾರ್ಥಿ ಒಂದು ಕಾರ್ಯಕ್ರಮ ಮಾಡೋ ಕರೆದು ಇಲ್ಲಿಗೆ ಬಂದು ಭಾಗವಹಿಸುವಂಥದ್ದು ಇದೆಲ್ಲ ಕೂಡ ಮುಂದುವರಿಸಿಕೊಳ್ಳಲಿಕ್ಕೆ ಹಾಗೆ ಅವಕಾಶ ಇವತ್ತು ಆಗ್ತದೆ. ಅದಕ್ಕೆ ನಾವು ಬಹುಶಃ ತಮ್ಮ 7 ವರ್ಷದ ಕಾಲದಲ್ಲಿ ನಮ್ಗೆ ಕೊಟ್ಟಂಥ ವಿಶೇಷ ಆಶೀರ್ವಾದ, ಸಲಹೆ ಸೂಚನೆ, ಮಾರ್ಗದರ್ಶನ, ಸಮಸ್ಯೆ ಬಂದವೆಲ್ಲ ಕೂತ್ಕೊಂಡು ಚರ್ಚೆ ಮಾಡೋದಕ್ಕೆ ಪರಿಹಾರ ಕಾಣುವಂಥ ಒಂದು ನಾಯಕತ್ವದ ಗುಣ ಹಾಗೂ ಬಹುಶಃ ಈ ಒಂದು ಪ್ರದೇಶದ ಸೌಹಾರ್ದಯುತ ಒಂದು ವಾತಾವರಣ, ಬಹುಶಃ ಇಲ್ಲಿಯ ರೆವರೆಂಡ್ ಫಾದರ್ ತಾವು ಬಂದ ನಂತರ ತಾವೆಲ್ಲ ಸೇರಿ ಪ್ರತಿ ವರ್ಷ ಕೂಡ ಎಲ್ಲ ಧರ್ಮದ, ಅದು ದೀಪಾವಳಿ ಇರಲಿ, ಹಬ್ಬ ನಮ್ಮ ಈದ್ ಹಬ್ಬ ಇರಲಿ ಮತ್ತು ನಮ್ಮ ನಮ್ಮ ಕ್ರಿಸ್ಮಸ್, ಈ 3 ಹಬ್ಬವನ್ನು ಕೂಡ ಎಲ್ಲರಿಗೂ ಸೇರಿಸಿಕೊಂಡು ಕಾರ್ಯಕ್ರಮವನ್ನು ಇವತ್ತು ಕೂಡ ಆ ಒಂದು ಮೇಲ್ಪಂಕ್ತಿ ಏನಿದೆ ಮುಂದೆ ಬರುವಂಥವ್ರು ಅದನ್ನು ಮುಂದುವರಿಸಿಕೊಂಡು ಹೋಗ್ತಾರೆ ಎಂಬ ವಿಶ್ವಾಸ ಕೂಡ ನನಗೆ ಇವತ್ತು ಖಂಡಿತವಾಗಿ ಇವತ್ತು ಇದೆ. ಅದಕ್ಕೆ ನಾನು ಬಹುಶಃ ನಿಮಗೆ ನಮ್ಮ ವಿಶೇಷವಾದ ಪ್ರೀತಿ ಕೃತಜ್ಞತೆ ಮತ್ತು ನಮ್ಮೆಲ್ಲರ ನಮ್ಮ ಶುಭಾಶಯ ಸಲ್ಲಿಸಿಕೊಂಡು ನೀವು ದೈಹಿಕವಾಗಿ ಬಹುಶಃ ಬಿಜೆಯಲ್ಲಿ ಇರ್ಬೋದು, ಮಾನಸಿಕವಾಗಿ ಬಹುಶಃ ಈ ಪ್ರದೇಶದ ಕೂಡ ಯಾವಾಗ ಕೂಡ ಗಮನ ಇಟ್ಟುಕೊಂಡು ನಮ್ಮ ಆ ವಿಶೇಷವಾದ ಪ್ರಾರ್ಥನೆ, ಸಲಹೆ ಸೂಚನೆ ನಮಗೆಲ್ಲ ಕೂಡ ಅಗತ್ಯ ಸಂಬಂಧ ತಾವು ನೀಡಬೇಕಂತ ಕೂಡ ನಮ್ಮ ಕಳಕಳಿಯನ್ನು ಕೇಳ್ಕೊಳ್ತೇನೆ. ಅದ್ರ ಜೊತೆ ನಾನು ವಿದ್ಯಾರ್ಥಿಗಳನ್ನು ಕೂಡ ಅಭಿನಂದಿಸ್ತೇನೆ. ಯಾಕೆ ಮೊನ್ನೆ ತಕ್ಷಣ ಹೇಳಿದ್ದು ಹೀಗೆ ಭಾಳ ಬೇಸರ. ಯಾಕಂತ ಹೇಳಿದರೆ ಕರೆಕ್ಟ್ ಶಿಷ್ಯ ಅಂದರೆ ಏನಂತ ಸಿಗಲಿಕ್ಕೆ ನನಗೆ ನಿಮ್ಮಷ್ಟೇ ತಾಳ್ಮೆ, ಏನೇ ಸಮಸ್ಯೆ ಬಂದರೂ ಕೂಡ ಭಾಳ ಆಲೋಚನೆ, ವಿಷಯದ ಅನುಭವದ ಮುಖಾಂತರ ಎಲ್ಲ ವಿಷಯ ಭಾಳಷ್ಟು ಆಲೋಚನೆ ಮಾಡಿಕೊಂಡು ಅದನ್ನು ಸಕಾರಾತ್ಮಕವಾಗಿ ಸ್ವೀಕರಿಸಿ ಉತ್ತಮವಾದ ಒಂದು ಸಮಾಜದಲ್ಲಿ ಉತ್ತಮವಾದ ಆ ಒಂದು ಏನು ಛಾಪನ್ನು ಮೂಡಿಸುವಂಥ ಯಾವುದೇ ಒಂದು ಕೆಲಸದಲ್ಲಿ ಯಾವುದೊಂದು ಮೈನಸ್ ಪಾಯಿಂಟ್ ಇಲ್ಲದೆ ಎಲ್ಲರೂ ಕೂಡ ಒಪ್ಪುವಂಥ ಒಂದು ಎಲ್ಲ ಬಹಳಷ್ಟು ಕಾರ್ಯಕ್ರಮ ಕೂಡ ಇವತ್ತು ಮಾಡಿದ್ದು ಅವರು ಬಹುಶಃ ಇದ್ದಂಥ ಸಂದರ್ಭದಲ್ಲಿ ಇನ್ನು ಇಲ್ಲಿ ಇನ್ನೊಂದು ಗುರುಗಳು ಬಂದರೂ ಕೂಡ ಅವರನ್ನು ಅದೇ ನಿಮ್ಮ ರೀತಿಯಲ್ಲೇ ಮುಂದುವರಿಸಿಕೊಳ್ಳುವಂಥ ಒಂದು
ನೇತೃತ್ವ ಖಂಡಿತವಾಗಿ ವಹಿಸ್ತಾ ಅಂತ ಹೇಳಿಕೊಳ್ತಾ ಬಹುಶಃ ನಮ್ಮ ಇಡೀ ನಮ್ಮ ಕ್ಷೇತ್ರ ಜನಸಾಮಾನ್ಯರ ಪರವಾಗಿ ನಮ್ಮ ಪೋಷಕರ ಬಂಧುಗಳ ಪರವಾಗಿ ಮತ್ತು ಎಲ್ಲ ಹಿರಿಯಕಿರ ಪರವಾಗಿ ನೀವು ಶುಭಾಶಯನ್ನು ಸಲ್ಲಿಸಿಕೊಂಡು ಬಹುಶಃ ನೀವು ನಿರ್ಗಮಿಸಿದಂತ ನಾವು ಹೇಳಲಿಕ್ಕೆ ಹೋಗೋದಿಲ್ಲ ಆಯ್ತಲ್ಲ. ಯಾಕೆ ನೀವು ಯಾವಾಗಲೂ ಕೂಡ ನಮ್ಮ ಜೊತೆಯಲ್ಲಿದ್ದೀರಿ. ನಾವು ಎಲ್ಲಿ ಇದ್ದು ಹೋದ ಸಂದರ್ಭದಲ್ಲಿ ಅಲ್ಲಿ ಅತ್ಯಂತ ಒಂದು ದೊಡ್ಡ ಸ್ಥಾನಕ್ಕೆ ಮತ್ತು ಅತ್ಯಂತ ಯಶಸ್ವಿಯಾಗಿ ಸರ್ವರ ಪ್ರೀತಿಗೆ ವಿಶೇಷವಾಗಿ ನಿಮ್ಮ ಕಾರ್ಯಕ್ರಮ ಎಲ್ಲರಿಗೂ ಕೂಡ ಸಿಕ್ಕುವಂಥ ಆಗಲಿ ಅಂತ ಹೇಳಿ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸಿ ನಿಮ್ಮೆಲ್ಲರ ಆಶೀರ್ವಾದ ಬೇಡಿದೆ. ಕೇವಲ ಒಂಜಿ ಚರ್ಚದ ಧರ್ಮಗುರುವಾದ ಸೀಮಿತ ಅವಂದೆ ಅವೇರ್ದು ಪಿದಾಯಿ ಬತ್ತದು ಸಮಾಜನು ಒಂಜಿ ಸೇರಾವಣವಲು ಫಾದರ್ ಮಲ್ಲ ಸೇವೆ ಸಂದಾದಿರು ಅರೆನ ಸೇವೆ ಮಾರ್ಗದರ್ಶನ ಸಮಾಜಕ್ಕೆ ಇಂಚನೆ ಉಪ್ಪಾಡು ಪಡೆದು ಉಳ್ಳಾಲ ದರ್ಗಾ ಸಮಿತಿ ಅಧ್ಯಕ್ಷರು ಜನಾಬ್ ಅಲ್ಹಜ್ ಅಬ್ದುಲ್ ರಶೀದ್ ಅಭಿನಂದನೆದ ಪಾತ್ರ ಬಂಡೇರು. ವಿದಾಯದಲ್ಲಿ ನಾವೇನು ಮಾತಾಡುವಾಗಿಲ್ಲ, ಯಾಕೆಂತ ಹೇಳಿದರೆ ಧರ್ಮಗಳು ಬರ್ತಾರೆ, ಧರ್ಮಗಳು ಹೋಗ್ತಾರೆ. ಇದರಲ್ಲಿ ಒಂದು ವಿಶೇಷ ಇದೆ ಏನಂತ ಹೇಳಿದರೆ, ನಾನು ಮಂಡಲ ಪಂಚಾಯತಲ್ಲಿದ್ದಾಗ ಒಂದು ಕಾರ್ಯಕ್ರಮ ಮೊದಲಾಗಿ ಹಮ್ಮಿಕೊಂಡದ್ದು. ಏನೇ ಕಾರ್ಯಕ್ರಮ ಆಗುವುದಾದರೆ ಉಳ್ಳಾಳದಲ್ಲಿ ಒಂದು ಹಿಂದೂ ಬಾಂಧವರ ಮುಖ್ಯಸ್ಥರು, ಚರ್ಚಿನ ಫಾದರು, ಉಳ್ಳಾಳ ದರ್ಗದ ಅಧ್ಯಕ್ಷರನ್ನು ಕರೆಯುವಂಥ ಪರಿಪಾಠ ಬೆಳೆಸಿಕೊಂಡು ಬಂದಿದ್ದು ನಾನು. ಆವಾಗ ಇದ್ದಂಥ ಫಾದರ್ಸ್ ಗುರುಗಳು ಬಹಳ ನಮಗೆ ಜೊತೆಯಾಗಿ ಸಹಕರಿಸ್ತಾ ಬಂದರು. ಒಂದು 5-6 ಜನ ಫಾದರ್ಗಳನ್ನು ನಾನು ಕಂಡಿದ್ದೇನೆ. ಇವತ್ತೀಗ ವಿದಾಯಕ್ಕೆ ಬರುವಂಥ ಸಂದರ್ಭ ಸಿಕ್ಕಿದ್ದು ಇದು ಪ್ರಥಮ ಇಲ್ಲಿಗೆ ನಮಗೆ. ನಾನು ಹೇಳಿದೆ ಬರ್ತಾರೆ ಹೋಗ್ತಾರೆ ಚರ್ಚಿನ ಗುರುಗಳು, ಆದರೆ ವಿದಾಯಕ್ಕೆ ಇವತ್ತು ಬರಲಿಕ್ಕೆ ಆದದ್ದು ರೆವರೆಂಡ್ ಫಾದರ್ ಸಂಧಾನ ಅವರ ಈ ಒಂದು ಅವಧಿಯಲ್ಲಿ ಆಗಿದ್ದು ನಮಗೆ. ಯಾಕೆಂತ ಹೇಳಿದರೆ ನಾವೆಲ್ಲ ಆ ದಿವಸ ಎಲ್ಲ ಮಾಡುವಾಗ ಹೆಸರಿಗೆ ಮಾತ್ರ ಬರ್ತಾಯಿದ್ರು, ಎಲ್ಲರೂ ಹೆಸರಿಗೆ ಕಾರ್ಯಕ್ರಮ ಆಗ್ತಾಯಿದ್ರು. ಸಂಧಾನ ಅವರ ಮನಸ್ಸು ಹೇಗೆ ಅಂತ ಹೇಳಿದರೆ, ಗುರುಗಳು ಅಂತ ಹೇಳಿದರೆ ಕೋಣೆ ಒಳಗೆ ಕೂತ್ಕೊಂಡು ಅವರು ಏನು ಕೆಲಸ ಇದಷ್ಟೇ ಮಾಡ್ಕೊಂಡು ಇರ್ತಾರೆ. ಫೋನ್ ಮೂಲಕ ವಿಚಾರಿಸ್ಕೊಂಡು ಇವತ್ತು ನಿಮ್ಮ ಅಲ್ಲಿಯ ಪರಿಸ್ಥಿತಿ ಏನಾಗಿದೆ, ಇಲ್ಲಿ ಏನಾಯಿತು, ಅದೇನಾಯಿತು ಅಂತೇಳಿ ನನ್ನಲ್ಲಿ ಅನೇಕ ಬಾರಿ ವಿಚಾರ ವಿನಿಮಯ ಮಾಡಿಕೊಂಡದಿದೆ. ಇದು ಆಗಿರ್ತದೆ ಸೇವಾ ಮನೋಭಾವನೆಯ ಅಥವಾ ಸಮಾಜದಲ್ಲಿರುವಂಥ ಕಾಳಜಿಯನ್ನು ತೋರಿಸುವಂಥ ಮಾತುಗಳು. ಆ ರೀತಿ ಒಂದು ಕೆಲಸವನ್ನು ನಮ್ಮೆಲ್ಲರೊಂದಿಗೆ ಸೇರಿಸ್ಕೊಂಡು ಮಾಡಲಿಕ್ಕೆ ಒಂದು ಕಾರಣೀಭೂತರಾದಂಥ ಫಾದರನ್ನು ನೀವು ಗುರುತಿಸಿದ್ದೀರಿ. ಈ ಬಲಗ ನಿಮ್ಮದು ಒಂದು ಕಾರ್ಯಕ್ರಮ ಮಾಡಿದೆ, ನಿಜವಾಗಿ ಇದು ಶ್ಲಾಘನೀಯ. ಫಾದರ್ ಸಾಹೇಬರು ಹೇಳಿದ ಹಾಗೆ ಹತ್ತಿರದಲ್ಲೇ ಇದ್ದಾರೆ ಇವರು. ನಮ್ಮೆಲ್ಲರ ನೆನಪು ಸದಾ ನಿಮಗೆ ಇರಲಿ. ನಿಮ್ಮ ಪ್ರಾರ್ಥನೆಯೊಂದಿಗೆ ನಮ್ಮನ್ನು ಸೇರಿಸಿ ನಮ್ಮ ಈ ಪರಿಸರದ ಎಲ್ಲ ಆರೋಗ್ಯಕರವಾದ ವಾತಾವರಣಗಳಿಗೆ ತಮ್ಮ ಪ್ರಾರ್ಥನೆ ಇರಲಿ. ನಿಮ್ಮ ಮುಂದಿನ ಹೋಗುವ ಜಾಗದಲ್ಲಿ ಇಲ್ಲಿ ಪಡೆದಂಥ ಹೆಸರಿಗಿಂತಲೂ ಉತ್ತಮವಾದಂಥ ಹೆಸರು ಗಳಿಸಿ ನಿಮ್ಮ ಸೇವೆ ಎಲ್ಲರೂ ಮೆಚ್ಚುವಂತಾಗಲಿ ಅಂತೇಳಿ ನಾನು ಉಳ್ಳಾಳ ದರ್ಗದ ಪರವಾಗಿ ತಮ್ಮನ್ನು ಹಾರೈಸ್ತಾ ಇದ್ದೇನೆ. ವಂದನೀಯ ಫಾದರ್ ಡಾಕ್ಟರ್ JB ಸಲ್ದಾಣೇರು ಕೇವಲ ಒಂಜಿ ಚರ್ಚ್ದ ಧರ್ಮಗುರು ಮಾತ್ರ ಆತು. ಆರು ನಮ್ಮ ಕುಟುಂಬದ ಒಂಜಿ ಇಲ್ಲದಾರ ಲೆಕ್ಕ ನಂಗೆ ಮಾತೆರೆಗಳ ಪ್ರೀತಿ ಪಾತ್ರೇರು. ಸಂತ ಸೆಬೆಸ್ಟಿಯನ್ ಚರ್ಚಿನ ಧರ್ಮ ಸಮನ್ವಯದ ಕೇಂದ್ರ ಆದ ಆರು ಬುಳಪೇದರು ಪಂಡದು ನಿವೃತ್ತ ಮುಖ್ಯೋಪಾಧ್ಯಾಯರು ಕೆ ರವೀಂದ್ರ ರೈ ಹರೇಕಳ ಅಭಿನಂದನೆದ ಪಾತ್ರ ಬಂಡೇರು. ಹೊಸಕರಲ್ಲಿ ಬಳಗದವರ ಒಂದು ಆಶ್ರಯದಲ್ಲಿ ನಡೆಯತಕ್ಕಂಥ ಒಂದು ಕಾರ್ಯಕ್ರಮ ಇದೀಗ ಅದರಲ್ಲಿ ಎಲ್ಲ ಅದಕ್ಕೆ ಸಂಬಂಧಪಟ್ಟ ಜನಗಳಲ್ಲಿ ಉಪಸ್ಥಿತರಿದ್ದುಕೊಂಡು ಇದು ನಡೀತಾ ಇದೆ. ನಿಜವಾಗಿಯೂ ಇದೊಂದು ಮನುಷ್ಯತ್ವದ ಸ್ಪರ್ಶ ಇರ್ತಕ್ಕಂಥ ಮತ್ತು ಮಾನವೀಯತೆಯ ಸಂಬಂಧ ಇರ್ತಕ್ಕಂಥ ಒಂದು ಒಳ್ಳೆಯ ಕಾರ್ಯಕ್ರಮ. ಯಾಕೆ ಅಂತ ಹೇಳ್ತಾ ಇದ್ದೇನೆ ಅಂತಂದರೆ, ಸಾಮಾನ್ಯವಾಗಿ ಯಾರಾದರೊಬ್ಬರು ಅಧಿಕಾರಕ್ಕೆ ಸ್ವೀಕಾರ ಮಾಡ್ತಾರೆ ಅಂತಾದರೆ ಏನಾದರೂ ಇಂಥ ಅಭಿನಂದನಾ ಕಾರ್ಯಕ್ರಮಗಳನ್ನು ಮಾಡೋದುಂಟು. ಯಾಕಂದರೆ ಏನಾದರೂ ಸ್ವಾರ್ಥ ಇರ್ತದೆ ಅಲ್ಲಿ. ಇಲ್ಲಿ ಈ ರೀತಿಯ ಕಾರ್ಯಕ್ರಮಗಳಲ್ಲಿ ಅಂಥ ಸ್ವಾರ್ಥತೆ ಇಲ್ಲ. ಒಂದು ಹೋಗುವಂಥವರನ್ನು ನಾವು ಸಂತೋಷಪೂರ್ವಕವಾಗಿ ಕಳುಹಿಸಿಕೊಡುವಂಥ ಒಂದು ಕಾರ್ಯಕ್ರಮ ಉಂಟಲ್ಲ, ಇದು ಸಂಸ್ಕಾರಯುತ ಜನಗಳು ಮಾಡುವಂಥ ಸಂಸ್ಕಾರಯುತವಾದಂಥ ಕಾರ್ಯಕ್ರಮ ಅಂತ ಒಂದು ಕಾರ್ಯಕ್ರಮ ಇಲ್ಲಿ ಆಗ್ತಾ ಉಂಟು. ಹೊಸಪುರ ಬಳಗವನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೀನಿ. ಗೌರವಾನ್ವಿತರಾದ ಫಾದರ್ ಅವರು ನಿಜವಾಗಿ ಒಂದು ಧರ್ಮ ಕ್ಷೇತ್ರದ ಧರ್ಮಗುರು ಅಲ್ಲ, ಅವರು ಒಂದು ಕುಟುಂಬದ ಹಿರಿಯರು ಅಂತ ನನಗೆ ಕಾಣ್ತಾ ಉಂಟು. ಯಾವಾಗಲೂ ಅವರ ಒಂದು ಮಾತುಗಳು, ಅವರ ಒಡನಾಟ, ಅವರು ನಡೆದುಕೊಂಡು ಬಂದಂತಹ ಆ ಒಂದು ಏನು ನಡೆ ಇದೆ ಅದೆಲ್ಲವೂ ಕೂಡ ಮಾನವೀಯ ಸ್ಪರ್ಶ ಇದ್ದಂಥ, ಮನುಷ್ಯತ್ವ ಇದ್ದಂಥ ಒಂದು ನಡೆ ಆಗಿರ್ತದೆ. ಮುಖ್ಯವಾಗಿ ಇದೊಂದು ಇದೊಂದು ಚರ್ಚ್ ಅಂದರೆ ಅದೊಂದು ಜನಾಂಗದ ಒಂದು ಪ್ರಾರ್ಥನಾ ಮಂದಿರ. ಆ ಪ್ರಾರ್ಥನಾ ಮಂದಿರವನ್ನು ಸರ್ವಧರ್ಮ ಸಮನ್ವಯ ಕ್ಷೇತ್ರವನ್ನಾಗಿ ಮಾಡಿದಂಥವರು ಫಾದರ್ ಸಲ್ದಾನ್ರವರು. ನಿಜವಾಗಿ ಎಲ್ಲ ಜಾತಿ ಧರ್ಮ ವರ್ಗದವರನ್ನು ಸೇರಿಸಿಕೊಂಡು
ಎಲ್ಲ ಸಮಾಜದ ಆಗುಹೋಗುಗಳ ಕಷ್ಟ ಸುಖ ಇದರಲ್ಲೆಲ್ಲ ಸ್ಪಂದಿಸಿ ಆ ಮೂಲಕ ಈ ಒಂದು ಕ್ಷೇತ್ರವನ್ನು ಬೆಳಗಿಸಿದ ಒಂದು ಫಾದರ್ ಅಂದರೆ ಸಲ್ದಾನ್ರು. ಮಾತ್ರ ಅಲ್ಲದೆ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ನಾನು ನೋಡ್ತೇನೆ, ನಾವು ತುಂಬ ಹರೆಕೊಳದಲ್ಲಿ ಕೊಣಾಜಿಯಲ್ಲಿ ಎಲ್ಲ ಅನೇಕ ಕಾರ್ಯಕ್ರಮಗಳಲ್ಲಿ ಅವರನ್ನು ಕರೆದಿದ್ದೇವೆ. ಮತ್ತು ನಮ್ಮ ನನ್ನ ಬೀಳ್ಕೊಡುವ ಕಾರ್ಯಕ್ರಮದಲ್ಲಿ ಕೂಡ ಇವರು ಫಾದರ್ ಬಂದಿದ್ದರು. ಅದೇ ರೀತಿಯಲ್ಲಿ ಯಾಕೆ ಬಂದಿದ್ದರು ಅಂದರೆ ಅಷ್ಟೊಂದು ಆತ್ಮೀಯತೆ, ಒಂದು ಮನೆಯವರ ಹಾಗೆ ಅಂಥ ಒಂದು ಒಳ್ಳೆಯ ಒಂದು ಮನಸ್ಸು ಯಾವಾಗಲೂ. ಯಾಕಂದರೆ ಅವರು ಮಾತನಾಡ್ತಾ ಇರುವಾಗ ನನಗೆ ಯಾವಾಗಲೂ ಅನಿಸ್ತಾ ಉಂಟು, ಮಾತಿನ ಹಿಂದೆ ನಾನು ಯಾವಾಗಲೂ ಹೇಳೋದುಂಟು, ಮಾತಿನ ಹಿಂದೆ ಒಳ್ಳೆಯ ಮನಸ್ಸು ಇರಬೇಕು ಅಂತ. ಮಾತಾಡೋದು ಒಂದು ಶೋ ಮಾಡೋದಲ್ಲ, ಅದರ ಹಿಂದೆ ಒಂದು ಒಳ್ಳೆಯ ಮನಸ್ಸಿದ್ದಾಗ ಏನಾಗ್ತದೆ ಅಂದರೆ ನಮ್ಮ ಹೃದಯ ನಮ್ಮ ಮನಸ್ಸುಗಳು ಬೇಗನೆ ನಮ್ಮ ಒಟ್ಟಾಗ್ತದೆ ಅಂತ ಒಂದು ಒಳ್ಳೆಯ ಫಾದರನ್ನು ನಾವು ಈ ಸಂದರ್ಭದಲ್ಲಿ ಬೀಳ್ಕೊಡ್ತಾ ಇದ್ದೇವೆ. ಇದು ಎಲ್ಲ ಜನಾಂಗದವರಿಗೆ, ಕೇವಲ ಕ್ರಿಶ್ಚಿಯನ್ ಜನಾಂಗ ಮಾತ್ರ ಅಲ್ಲ, ಎಲ್ಲ ಹಿಂದೂ ಮುಸ್ಲಿಮು ಎಲ್ಲ ಜನಾಂಗದವರಿಗೂ ಕೂಡ ಏನಾಗಿದೆ, ಅವರೊಂದು ಗೌರವಾನ್ವಿತ ವ್ಯಕ್ತಿಯಾಗಿ ನಾವು ಅವರನ್ನು ಈ ಕ್ಷೇತ್ರದಿಂದ ಕಳುಹಿಸ್ತಾ ಇದ್ದೇವೆ. ಈಗ ಅವರು ವಿಜಯ್ಗೆ ಹೋಗ್ತಾ ಇದ್ದಾರೆ. ಸಾಧಾರಣ ಬಹುಶಃ ವಿಜಯ್ ಕೂಡ ಫಾದರ್ ಅವರ ಕ್ಷೇತ್ರ. ವಿಜಯ್ ಚರ್ಚಿಗೆ ವಿಜಯ್ ಚರ್ಚಿಗೆ ಹೋಗ್ತಾ ಇದ್ದಾರೆ. ಆದ ಕಾರಣ ಎಲ್ಲೇ ಹೋಗಲಿ ವಿಜಯ್ ಕೂಡ ಒಂದು ಒಳ್ಳೆಯ ಚರ್ಚ್ ಅದು. ಆದ ಕಾರಣ ಅಲ್ಲಿ ಒಂದು ನೇತೃತ್ವವನ್ನು ಅವರು ವಹಿಸಿದ್ರು ಕೂಡ ಈ ಒಂದು ಉಳ್ಳಾಲ ಕ್ಷೇತ್ರವನ್ನು ಯಾವತ್ತೂ ಕೂಡ ಅವರು ಮರೆಯಲಿಕ್ಕಿಲ್ಲ ಎನ್ನುವಂಥ ಭಾವನೆ. ಯಾಕೆಂತಂದರೆ ಏನೇನು ಕಾರ್ಯಕ್ರಮಗಳು ಈ ಉಳ್ಳಾಲದಲ್ಲಿ ಆಗ್ತಾ ಇದೆಯೋ ಅದಕ್ಕೆಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ತಾವು ಅದರಲ್ಲಿ ಭಾಗವಹಿಸಿ ತಮಗೆ ಮಾರ್ಗದರ್ಶನವನ್ನು ನೀಡಬೇಕು. ಉಳ್ಳಾಲ ಕ್ಷೇತ್ರದಲ್ಲಿ ಏನು ಆ ಸರ್ವಧರ್ಮ ಸಮನ್ವಯದ ಒಂದು ಆದರ್ಶ ಇಲ್ಲಿವರೆಗೆ ಉಳ್ಕೊಂಡಿದೆಯಾ ಅದನ್ನು ಮುಂದೆಯೂ ಕೂಡ ತಾವು ತಮ್ಮ ಮಾರ್ಗದರ್ಶನದಿಂದ ಅದನ್ನು ಉಳಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಂಡು ತಮ್ಮನ್ನು ಉಳ್ಳಾಲ ಕ್ಷೇತ್ರದ ಎಲ್ಲ ಬಂಧುಗಳ ಪರವಾಗಿ ನಿಮ್ಮನ್ನು ಹೃತ್ಪೂರ್ವಕವಾಗಿ ನಾನು ಅಭಿನಂದಿಸಿ ಹೇಳಿಕೊಡ್ತಾ ಇದ್ದೇವೆ. ಮಾತ್ರ ಅಲ್ಲದೆ ನಿಮಗೆ ಆ ದೇವರು ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕೂಡ ಸಂಪೂರ್ಣ ಅನುಗ್ರಹಿಸಲಿ ಅಂತ ನಾವು ಆ ಸಂದರ್ಭದಲ್ಲಿ ಹಾರೈಸ್ತೇವೆ. ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರಡು ಸೌಹಾರ್ದ ಸಂಗಮದ ದಾಖಲದ ಕಾರ್ಯಕ್ರಮನು ನಮ್ಮನ್ನು ಮಾತ ಸೇರಾದ ಮಲ್ತದೇರು ನಂಗೆ ಮಾತೆರೆಗಳ ಆತ್ಮೀಯರಾದ ಇತ್ತ ವಿಜಯ್ ಚರ್ಚ್ ಕೈತಲ್ಡು ಉಪ್ಪೇರು ಪಡೆದು ತಾಲೂಕು ಪಂಚಾಯತ್ ಅಧ್ಯಕ್ಷರು ಜನಾಬ್ ಮೊಹಮ್ಮದ್ ಮೋನು ಪಾವೂರು ಅಭಿನಂದನೆದ ಪಾತ್ರ ಬಂಡೇರು. ಇವತ್ತು ನಮ್ಮ ನಿತ್ಯಾಧಾರ ಚರ್ಚಿನ ಇಲಿಯಾಸ್ ಡಿಸೋಜರು ನಮಗೆ ಒಂದು ಸಂತೋಷ ಅಂತ ಹೇಳಿದರೆ, ಬಿಷಪ್ಪರವರಿಗೆ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ಯಾಕೆಂತ ಹೇಳಿದರೆ ನಮ್ಮ 3 ಚರ್ಚಿನವರನ್ನು ಸಹ ನಮ್ಮ ಮಂಗಳೂರು ತಾಲೂಕಿಗೆ ವರ್ಗಾವಣೆ ಮಾಡಿದ್ದಾರೆ. ಅದಕ್ಕಾಗಿ ನಾನು ಅಭಿನಂದನೆ ಕೊಡ್ತೇನೆ. ಎಲಿಯರ್ನವರನ್ನು ಬಲ್ಕುಂಜೆ ಮಂಗಳೂರು, ಇಲಿಯಾಸ್ ಡಿಸೋಜರು ತಣ್ಣೀರ್ಬಾವಿ ಮಂಗಳೂರು, ಇವರನ್ನು ಸಹ ಮಂಗಳೂರು, ಈ 3 ಜನರನ್ನು ನಮ್ಮ ತಾಲೂಕಿಗೆ ವಿನಿಯೋಗ ಮಾಡಿದ್ದಾರೆ. ಹಾಗಾಗಿ ನಾನು ಬಿಷಪ್ಪರವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಖಂಡಿತವಾಗಿ ನಾವು ಈ ಒಂದು ಹೊಸಕುರಲ್ ಬಲಗ ಸರ್, ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಸೌಹಾರ್ದತೆಯ ರಾಯಭಾರಿ ಅಂತ ಹೇಳಿಕೆ ಯಾರಂತ ಕೇಳಿದರೆ ಅದು ಹೊಸಕೂರಲ್ಲಿನ ನಿತ್ಯಾಧಾರ ಶೆಟ್ಟರು. ಅದು ನಮ್ಮ ಮಂಗಳೂರಿನ ವಿಧಾನಸಭಾ ಕ್ಷೇತ್ರದ ರಾಯಭಾರಿ ಅವರು. ಖಂಡಿತವಾಗಿ ಎಲ್ಲ ಜಾತಿ ಧರ್ಮದವರನ್ನು ಒಂದು ಸುದ್ದಿವಾಹಿನಿ ಸಣ್ಣದು ಪ್ರಾರಂಭಿಸಿ ಆವತ್ತು ಪ್ರಾರಂಭಿಸಿ ಮಾಡಿದಂಥ ಇದೇ ಡ್ರೆಸ್ಸು, ಯಾರಿಗೂ ನೋವು ಕೊಡದೆ, ಯಾವುದರಲ್ಲಿ ಒಂದು ಪ್ಯಾಂಟ್ ಶರ್ಟ್ ಹಾಕುವಾಗ ಸಹ ಯಾರಿಗೂ ತೊಂದರೆ ಆಗುವಂಥ ದೃಶ್ಯವನ್ನು ಮಾಡದೆ ಒಂದು ಸುದ್ದಿವಾಹಿನಿ ಹೊಸಕುರಲನ್ನು ನಡೆಸುವುದು ನಮಗೆ ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಸರ್ವಧರ್ಮರ ಪರವಾಗಿ ನಿಮ್ಮನ್ನು ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಸಸ್ತರಿಯಾಗಿ ಎಲ್ಲ ಜಾತಿಯ ಪ್ರೀತಿ ವಿಶ್ವಾಸವನ್ನು ಗೆದ್ದುಕೊಂಡು ಕ್ರಿಸ್ಮಸ್, ರಂಜಾನ್ ಕೂಟ, ದೀಪಾವಳಿ ಎಲ್ಲ ಭಾಳಷ್ಟು ಸುದ್ದಿವಾಹಿನಿ ನಮ್ಮ ರಾಜ್ಯದಲ್ಲಿ ಇದ್ದಾರೆ. ಆದರೆ ಅದು ಬೇರೆಕ್ಕಿರುವುದು ಹೊರತು ಸೌಹಾರ್ದ ಮಾಡಲಿಕ್ಕೆ ನಮ್ಮ ನಿತ್ಯಾಧಾರ ಶೆಟ್ಟಿಯವರ ತ್ಯಾಗ ಭಾಳಷ್ಟು ಇದೆ. ಅದಕ್ಕಾಗಿ ಅವರಿಗೆ ನಾನು ನಿತ್ಯಾಧಾರ ಶೆಟ್ಟಿಯವರನ್ನು ಅಭಿನಂದಿಸ್ತೇನೆ. ಅವರ ಧರ್ಮಪತ್ನಿಯು ನಮ್ಮ ಜೊತೆಯಲ್ಲಿದ್ದಾರೆ. ಹಾಗಾಗಿ ನಾವು ಇವತ್ತು GB ಸಾಲ್ದಾನ್ರವರು ನಮ್ಮ ಪಾವೂರು ಗ್ರಾಮೀಣದಲ್ಲಿ ಒಂದು ಬಿಲ್ಲವ ಕುಟುಂಬಕ್ಕೆ ಅವರ ಸಮುದಾಯದಿಂದ ಒಂದು ಮನೆಗಟ್ಟಿದೊಂದು ಋಣ ನಮ್ಮಲ್ಲಿದೆ. ಹಾಗಾಗಿ ಆ ಮನೆಗಟ್ಟಿ ಕೊಟ್ಟಂಥ ನಮ್ಮ GB ಸಾಲ್ದಾನ್ರವರು ಖಂಡಿತವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾಳಷ್ಟು ಚರ್ಚ್ಗಳಿದ್ದೆ, ಭಾಳಷ್ಟು ಕಾರ್ಯಕ್ರಮ ಮಾಡಿದ್ದಾರೆ. ಆದರೆ ನಮ್ಮ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆರವರನ್ನು ಎಲ್ಲ ಜಾತಿ ಧರ್ಮದವರನ್ನು ಈ ಚರ್ಚಿಗೆ ಕರೆದು ಒಂದು ಸೌಹಾರ್ದ ಸಂಗಮ ಮಾಡಿದ್ದು ಅದೊಂದು ದಾಖಲೆಯ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ನಮ್ಮ GB ಸಾಲ್ದಾನ್. ಅವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಎಲ್ಲ ಬಾಂಧವರಿಗೂ, ಜೊತೆಗೆ ಇನ್ನು ವಿಜಯ್
ಒಳ್ಳೆಯ ಊರು ಸರ್. ನೀವು ವಿಜಯ್ಗೆ ಹೋಗ್ಬೋದು. ನಮ್ಮ ಯುಟಿಕಾದವರು ವಿಜಯ್ ಅದೇ ದಾರಿಯಲ್ಲಿ ಇರುವವರು. ನಿಮ್ಮ 7 ವರ್ಷದ ಆಶೀರ್ವಾದದಿಂದ ನಮ್ಮ ಶಾಸಕರು ನೀವು ಬಂದ ಮೇಲೇ ಕ್ಯಾಬಿನೆಟ್ ಸಚಿವರಾದದ್ದು. ನಿಮ್ಮ ಆಶೀರ್ವಾದ ಅವರಿಗೆ ಭಾಳಷ್ಟು ಇತ್ತು. ಹಾಗಾಗಿ ಎಲ್ಲರಿಗೂ ಅದೇ ಥರ ದೇವರು ಒಳ್ಳೆಯದು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲರನ್ನು ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಸೆಂಟ್ ಸೆಬಾಸ್ಟಿಯನ್ ಚರ್ಚ್. ಕರಿ ಆಜಿ 7 ವರ್ಷಡು ಮಾತ ಧರ್ಮದ ಬಂಧುಲು ಒಟ್ಟು ಸೇರಿನಾಗ ಮಸ್ತ್ ಖುಷಿ ಆವೊಂದಿತ್ತು. ಉಳ್ಳಾಲಡು ಶಾಂತಿನ ಅಪೇಕ್ಷೆ ಮನ್ಪುನ ಜನಕ್ಕಳು ದಿಂಜ ಉಳ್ಳೇರು. ಶಾಂತಿ ಸೌಹಾರ್ದತೆಯನ್ನು ಕಟ್ಟುನವಳು ನಿಕುಲು ಮಾತ ಒಟ್ಟಾದ ಮಲ್ಲ ರೀತಿಯ ಸಹಕಾರ ಕೊಡ್ತಾರೆ. ನನ್ನ ದುಂಬಗ್ಲ ಉಳ್ಳಾಲ ಶಾಂತಿ ಸೌಹಾರ್ದತೆದ ಪ್ರೀತಿ ವಿಶ್ವಾಸದ ತಾಣವಾದ ದುಂಬರಿಯಡು ಪಂಡದು ಅಭಿಮಾನದ ವಿದಾಯ ಮಾನಾದಿಗೆಯನ್ನು ಪಡೆಯೊಂದು ಪಾತೆರನ ವಂದನೀಯ ಫಾದರ್ ಡಾಕ್ಟರ್ JB ಸಲ್ದಾಣ ಆಶೀರ್ವಚನದ ಪಾತ್ರ ಪಂಡೇರು. ಸಮುದಾಯದ ಸರ್ವಧರ್ಮದ ನಾಯಕರುಗಳೇ, ರಾಜಕೀಯ ಮುಖಂಡರೇ, ಸಾಮಾಜಿಕ ಕಾಳಜಿಯುಳ್ಳ ನಾಯಕರೇ, ನೆರೆದಿರುವ ಬಂಧು ಬಾಂಧವರೇ, ಹೊಸಕುರಲ್ ನಮ್ಮ ಹೊಸಕುರಲ್ ಚಾನೆಲ್ ಮೂಲಕ ದಶಮಾನೋತ್ಸವದ ಸಂಭ್ರಮದಲ್ಲಿ ಪಾಲ್ಗೊಳ್ಳುವಾಗ ಇಫ್ತಾರ್ ಕೂಟ, ದೀಪಾವಳಿ, ಕ್ರಿಸ್ಮಸ್ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಆರಂಭಿಸಿ ಅದೀಗ ವರ್ಷಂಪ್ರತಿ ಬೆಳೆಯುತ್ತಾ ಬಂದಿದೆ. ಒಂದು ಚಿಕ್ಕದಾಗಿ ಆರಂಭಿಸಿದ ಕಾರ್ಯಕ್ರಮ ಇಷ್ಟೊಂದು ದೊಡ್ಡ ಮಟ್ಟಿಗೆ ಬೆಳೆದು ಬರ್ತದೆ ಎಂಬ ಕನಸನ್ನು ನಾವು ಕಂಡಿರಲಿಲ್ಲ. ಆದರೆ ಕಳೆದ ಈ 6-7 ವರ್ಷಗಳಲ್ಲಿ ಎಲ್ಲ ಜಾತಿ ಧರ್ಮಗಳ ಜನರು ಒಟ್ಟಿಗೆ ಸೇರುವಾಗ ನಿಜವಾಗಿಯೂ ನನಗಂತೂ ಬಹಳಷ್ಟು ಸಂತೋಷ ಆಗ್ತಾ ಉಂಟು, ತುಂಬ ತೃಪ್ತಿ. ಏಕೆಂದರೆ ಈ ಕೋಮು ಸೂಕ್ಷ್ಮ ಪ್ರದೇಶದಲ್ಲಿ ಸುಮನಸ್ಕರು, ಒಳ್ಳೆಯ ಜ್ಞಾನಿಗಳು, ಶಾಂತಿಯನ್ನು ಅಪೇಕ್ಷಿಸುವವರು ನಮ್ಮ ಸಮುದಾಯದಲ್ಲಿದ್ದಾರೆ. ಅವರ ಈ ಪುಟ್ಟ ಕಾಣಿಕೆ ಅಂತ ನಾನು ಹೇಳಬೇಕು. ಈ ಸಮುದಾಯವನ್ನು ಕಟ್ಟುವಲ್ಲಿ, ಶಾಂತಿಯುತವಾದ ಸಮುದಾಯವನ್ನು ಕಟ್ಟುವಲ್ಲಿ ನೀವೆಲ್ಲರೂ ಕೈ ಜೋಡಿಸಿದ್ದೀರಾ. ಇದರಲ್ಲಿ ರಾಜಕೀಯ ಪಕ್ಷ ಯಾವುದೆಂಬುದು ಅದು ಪ್ರಮುಖವಲ್ಲ, ನಮ್ಮ ಧಾರ್ಮಿಕ ಚಿಂತನೆ ಅದು ಮುಖ್ಯವಲ್ಲ. ಆದರೆ ಆತ್ಮಸಾಕ್ಷಿಗೆ ಸರಿಯಾಗಿ ನಾವೆಲ್ಲರೂ ಆ ಭಗವಂತನ ಮಕ್ಕಳು, ಒಂದು ಕುಟುಂಬದ ಸದಸ್ಯರೆಂಬ ಚಿಂತನೆಯನ್ನು ಮನದಾಳದಲ್ಲಿ ಇಟ್ಟುಕೊಂಡು ನಾವು ಮುಂದಕ್ಕೆ ನಡೆಯುತ್ತಾ ಇದ್ದೇವೆ. ನಮ್ಮ ಈ ಸಮುದಾಯ ಯೇಸುವಿನ ಪ್ರೀತಿಯ, ಶಾಂತಿಯ, ಕ್ಷಮೆಯ ಸಂದೇಶವನ್ನು ಯಾವಾಗಲೂ ಸಾರುತ್ತಾ ಇರ್ತದೆ. ಆದರೆ ಅದು ಕೇವಲ ನಮ್ಮ ಕ್ರೈಸ್ತ ಸಮುದಾಯಕ್ಕೆ ಮಾತ್ರ ಸೀಮಿತವಲ್ಲ, ಅದು ಇಡೀ ಜಗತ್ತಿಗೆ ಒಂದು ಕಾಣಿಕೆ ಇದ್ದಂತೆ. ಆ ಕಾಣಿಕೆಯನ್ನು ನಾವು ಪಡೆಯಬೇಕು, ಅದನ್ನು ಕಾರ್ಯಗತಗೊಳಿಸಬೇಕು. ದೇವರ ಕೃಪಾ ಆಶೀರ್ವಾದ ಇದ್ದರೆ ಅದು ಖಂಡಿತವಾಗಿಯೂ ಸಾಧಿಸಲು ನಮಗೆ ಸಾಧ್ಯ ಇದೆ ಎಂಬುದನ್ನು ಈ ಹೊಸಕುರಲ್ ಬಳಗ ತೋರಿಸಿಕೊಟ್ಟಿದೆ. ಅದೇ ರೀತಿ ಹೊಸಕುರಲ್ ಬಳಗದೊಂದಿಗೆ ಸಾಮಾಜಿಕ ಕಾಳಜಿ ಉಳ್ಳ, ಚಿಂತನೆ ಉಳ್ಳ ಹಲವಾರು ಸಂಘಟನೆಗಳಿವೆ. ಅದರ ಪ್ರತಿನಿಧಿಗಳು ಕೂಡ ನೀವಿಲ್ಲಿದ್ದೀರಾ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಪರಿಣತಿ ಪಡೆದು ಅದಕ್ಕೆ ಮಹತ್ವವನ್ನು ನೀಡುವವರಿದ್ದೀರಾ. ಶಿಕ್ಷಕರಾಗಿ ಬೋಧನೆ ಮಾಡುವವರಿದ್ದೀರಾ. ಪರರ ಮನಸ್ಸಿನಲ್ಲಿ ಉತ್ತಮ ಚಿಂತನೆಗಳನ್ನು ಹಾಕುವವರು ನೀವು ಇಲ್ಲಿದ್ದೀರಾ. ಇದರಿಂದ ನಮ್ಮ ಸಮುದಾಯಕ್ಕೆ, ವಿಶೇಷವಾಗಿ ಈ ತೊಕ್ಕೊಟ್ಟು, ಉಳ್ಳಾಲ, ಪೆರ್ಮನೂರಿನ ಪರಿಸರದಲ್ಲಿ ಈಗ ಒಂದು ವಿಶ್ವಾಸದ ಚಿಂತನೆ ಮೂಡಿ ಬಂದಿದೆ. ಯಾರು ಕೂಡ ಒಬ್ಬರಿಗೆ ನೋಡಿ ಡೌಟ್ ಮಾಡ್ತಾ ಇಲ್ಲ. ಕೆಲವು ವರ್ಷಗಳ ಹಿಂದೆ ಇವರನ್ನು ಎಂಚಪ್ಪ ಅಂತ ಒಂದು ಮಾತಿತ್ತು. ಆದರೆ ಈಗ ಹಾಗಿಲ್ಲ. ಉದಾತ್ತ ಮನೋಭಾವದಿಂದ ಕುಳಿಸ್ತಾರೆ. ಕೋವಿಡ್-19 ಅದೊಂದು ಸ್ವಲ್ಪ ಸಮಸ್ಯೆ ಆಗಿದೆ. ಇಲ್ಲದಿದ್ದರೆ ನಿಜವಾಗಿಯೂ ಮಾರ್ಗದಲ್ಲಿ ಹೋಗುವಾಗ ಒಂದು ಕೈ ಮೇಲೆ ಮಾಡಿ ಹಲೋ ಹೇಗಿದ್ದೀರಾ ಅಂತ ಹೇಳುವುದು, ಅಥವಾ ಒಂದು ಸ್ಮೈಲ್ ಕೊಡುವುದು, ಅಥವಾ ಎಲ್ಲಾದರೂ ಚಿಕ್ಕ ಪುಟ್ಟ ಸಮಾರಂಭಗಳಿಗೆ ಸೇರಿದಾಗ ಒಟ್ಟಾಗಿ ಮಾತಾಡಿಸುವುದು, ಇದು ತುಂಬ ಸಂತೋಷ ಕೊಡ್ತದೆ. ನಮ್ಮ ಈ ಉಳ್ಳಾಲ, ತೊಕ್ಕೊಟ್ಟು, ಪೆರ್ಮನೂರಿನ ಪರಿಸರದಲ್ಲಿ ಶಾಂತಿ ಕಾಪಾಡುವಲ್ಲಿ, ಸ್ವಚ್ಛತೆಯನ್ನು ಕಾಪಾಡುವಲ್ಲಿ, ಶಿಕ್ಷಣವನ್ನು ನೀಡುವಲ್ಲಿ ಈ ನಮ್ಮ ಕ್ರೈಸ್ತ ಸಮುದಾಯ ಖಂಡಿತವಾಗಿ ಬದ್ಧವಾಗಿದೆ. ನಿಮ್ಮೆಲ್ಲರೊಡನೆ ಕೈ ಜೋಡಿಸ್ತೇವೆ ಅಂತ ಹೇಳಲು ನಾನು ಸಂತೋಷ ಪಡುತ್ತೇನೆ. ನಮ್ಮಲ್ಲಿ ಶಾಲೆಗೆ ಮಕ್ಕಳು ಬರುವಾಗ ನಾನು ಶ್ರೀಯುತ ರವೀಂದ್ರ ಶೆಟ್ಟಿ ಅವರೊಡನೆ ಯಾವಾಗಲೂ ಫೋನ್ ಮಾಡಿದುಂಟು. ನಿಖಿಲ ಜೋಕುಲಿ ಶಾಲೆ ಕಡಬಿಡುವಾರ, ಅವರು ಅಲ್ಲಿಂದ ಮಕ್ಕಳನ್ನು ಇಲ್ಲಿ ಕಳಿಸ್ತಾರೆ. ಅಂದರೆ ಒಂದು ಅನ್ಯೋನ್ಯತೆಯ ಮನೋಭಾವ ಯಾವಾಗಲೂ ಸಿಗುವಾಗ ನಮ್ಮ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಳ್ತಾರೆ, ನಾನು ಅವರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೇನೆ. ವಿದ್ಯಾಧರ ಶೆಟ್ಟಿ ಅವರು ಕೇಳಿದರೆ ಯಾವ ಕಾರ್ಯಕ್ರಮಕ್ಕೂ ಇಲ್ಲ ಅಂತ ನಾನು ಹೇಳೋದೇ ಇಲ್ಲ. ಹಬ್ಬಕ್ಕೋತ್ಸವ ಇರಬಹುದು, ಬೇರೆ ಕಾರ್ಯಕ್ರಮಗಳಿರಬಹುದು, ಖಂಡಿತವಾಗಿ ನನಗೆ ಸಂತೋಷವಾಗಿದೆ. ಅದು ಭಾಷಣ ಮಾಡುವ ವಿಷಯವಲ್ಲ, ಆದರೆ ಅಂತರಾಳದಲ್ಲಿರುವ ವಿಷಯಗಳನ್ನು ಪರರೊಡನೆ ಹಂಚಿಕೊಳ್ಳುವುದು. ಆದರೆ ಈ ಕಾರ್ಯಕ್ರಮಕ್ಕೆ ಹೋಗುವಾಗ
ಹಿಂದೂಗಳ ಕಾರ್ಯಕ್ರಮ ಅದಿರಬಹುದು, ಶ್ರೀ ನಾರಾಯಣ್ ಗುರು ಅವರ ಸಿದ್ಧಾಂತ ಇರಬಹುದು, ಅದರ ಬಗ್ಗೆ ನಾನು ಸ್ವಲ್ಪ ಅವಲೋಕನೆ ಮಾಡ್ತೇನೆ, ಅದರ ಬಗ್ಗೆ ಸ್ವಲ್ಪ ಓದ್ತೇನೆ ಅಂಥ ಕಾರ್ಯಕ್ರಮಕ್ಕೆ ಹೋಗುವಾಗ. ಸ್ವಾಮಿ ಕೊರಗಜ್ಜನವರ ಕಾರ್ಯಕ್ರಮಕ್ಕೆ ಹೋಗಲು ಕೂಡ ಅದರ ಪ್ರತೀತಿ ಏನು, ಅದರ ಸಂದೇಶ ಏನು, ಸಂಪ್ರದಾಯ ಏನು, ಆ ಮೂಲಸ್ಥಾನದ ಅರ್ಥ ಏನು, ಅದನ್ನು ಕೇಳಿಕೊಂಡು ಅರ್ಥೈಸ್ತೇನೆ. ನಮ್ಮ ನಮ್ಮ ಮಾಸ್ಟರ್ ಇದ್ದಾರೆ ಇಲ್ಲಿ ನಮ್ಮ ಶಾಲೆಯಲ್ಲಿ, ಅರುಣ್ ರವರು, ಅವರು ನಮಗೆ ಅದರ ಬಗ್ಗೆ ಹಾಗಾಗಿ ನಮ್ಮ ಅಧ್ಯಾಪಕ ವೃಂದಕ್ಕೆ ಕೂಡ ಅದರ ಬಗ್ಗೆ ನಮಗೆ ಮಾಹಿತಿ ಕೊಡುತ್ತಾರೆ. ಪವಿತ್ರವಾದ ಉಳ್ಳಾಲ ದರ್ಗವಿದೆ, ಸೋಮನಾಥೇಶ್ವರ ದೇವಸ್ಥಾನವಿದೆ. ಎಲ್ಲ ಕಡೆಗಳಲ್ಲಿ ಹೋಗುವಾಗ ಆ ದೇವರ ಶಕ್ತಿಯನ್ನು ನಾವು ನಮಗೆ ಕಾಣಸಿಗ್ತದೆ. ಭಗವಂತ ಒಬ್ಬನೇ. ಆ ಭಗವಂತನ ಕೃಪಾಶೀರ್ವಾದ ಎಲ್ಲ ಪವಿತ್ರ ಜಾಗಗಳಿಗೆ ಹೋದಾಗ ನಮಗೆ ಅದೊಂದು ಅನುಗ್ರಹವಾಗಿ ಸಿಗುತ್ತದೆ ಎಂಬುದು ನನ್ನ ದೃಢ ನಂಬಿಕೆ. ಅದು ಪವಿತ್ರ ದರ್ಗವಿರಲಿ, ಯಾವುದೇ ಮಸೀದಿ ಇರಲಿ, ಯಾವುದೇ ದೇವಸ್ಥಾನವಿರಲಿ, ಎಲ್ಲ ಕೂಡ ಪವಿತ್ರ ಕ್ಷೇತ್ರಗಳು, ಪವಿತ್ರ ಜಾಗಗಳು. ಅದು ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಲ್ಲ. ದಟ್ ಈಸ್ ನಾಟ್ ಒಂದೇ ಸಮುದಾಯಕ್ಕೆ ಕೊಟ್ಟಂಥ ಆಸ್ತಿ ಅಲ್ಲ, ಅದು ಎಲ್ಲ ಜನರ ಒಳಿತಿಗಾಗಿರುವಂತಹ ಈ ಪವಿತ್ರ ಜಾಗಗಳೆಂಬುದನ್ನು ಅರ್ಥೈಸಿಕೊಂಡಾಗ ನಾವು ಸಹೋದರಿಯರಾಗಿ ಬಾಳುತ್ತೇವೆ. ಅಂತ ಒಂದು ಉದಾತ್ತ ಚಿಂತನೆ ನಮ್ಮ ಪರಿಸರದಲ್ಲಿ ಮೂಡಿಬರಲಿ. ಹಿರಿಯರಾದ ನಿಮ್ಮ ಮೂಲಕ ಮಕ್ಕಳು, ಯುವಜನರು ಈ ಪ್ರೇರಣೆಯನ್ನು ಪಡೆದು ಭವಿಷ್ಯದಲ್ಲಿ ಒಂದು ಸುಂದರವಾದ ಸಮಾಜವನ್ನು ಕಟ್ಟುವಂತಹ, ಒಂದು ಸುಂದರವಾದ ಕುಟುಂಬವನ್ನು ಕಟ್ಟುವಂತಹ ಕನಸು ನನಸಾಗಲಿ ಎಂದು ಹಾರೈಸ್ತಾ ನಿಮ್ಮ ಶುಭಾಶಯಕ್ಕೋಸ್ಕರ ಧನ್ಯವಾದ ಹೇಳ್ತೇನೆ. ವಿಜಯ್ಗೆ ಒಂದು ಟೀ ಕುಡಿಲಿಕ್ಕೆ ಅಥವಾ ಊಟ ಮಾಡಲಿಕ್ಕೆ ನೀವು ಯಾವಾಗಲೂ ಬರಬಹುದು. ನಿಮ್ಮ ಕಾರ್ಯಕ್ರಮಗಳ ಬಗ್ಗೆ ನಾನು ಖಂಡಿತವಾಗಿ ಅರ್ಥೈಸುವ ಪ್ರಯತ್ನ ಮಾಡ್ತೇನೆ. ಸಮಯವಿದ್ದರೆ ನಿಮ್ಮೊಂದಿಗೆ ನಾನು ಸೇರುತ್ತೇನೆ. ಶ್ರೀಯುತ UD ಖಾದರ್ ಅವರಿಗೆ, ದರ್ಗಾಧ್ಯಕ್ಷರಿಗೆ, ಎಲ್ಲ ನಾಯಕರುಗಳಿಗೆ ನಾನು ಧನ್ಯವಾದ ಹೇಳ್ತೇನೆ. ಭಗವಂತನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ, ನಮ್ಮ ಈ ಎಲ್ಲರ ಸಮುದಾಯದ ಮೇಲೆ ಇರಲೆಂದು ಹಾರೈಸ್ತಾ ಮಗದೊಮ್ಮೆ ವಂದನಾರ್ಪಣೆ ಮಾಡ್ತಾ ಥ್ಯಾಂಕ್ಸ್ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ಧನ್ಯವಾದಗಳು. ಉಳ್ಳಾಲ ಪರಿಸರಡು ಶಾಂತಿ ದೂತೆರಾದು ಪ್ರೀತಿ ವಿಶ್ವಾಸಡು ನಡತೊಂದು ಬತ್ತಿನಾರು ವಂದನೀಯ ಫಾದರ್ ಡಾಕ್ಟರ್ JB ಸಲ್ದಾಣರು ಅರೆಗೆ ತಂಕಲ್ನ ಮಾತೆರಲ ಅಭಿನಂದನೆಗಳು ಪಂಡದು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲಾ ಅಧ್ಯಕ್ಷರು ಶ್ರೀ K. ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅಭಿನಂದನೆದ ಪಾತ್ರ ಬಂಡೇರು. ಮಾನ್ಯ ಮಾಜಿ ಸಚಿವರು, ನಮ್ಮ ಕ್ಷೇತ್ರದ ಶಾಸಕರು ಈಗಾಗಲೇ ಅಭಿನಂದನೆಯ ಮಾತುಗಳನ್ನು ಹೇಳಿ ಬೇರೆ ಕಾರ್ಯನಿಮಿತ್ತ ನಿರ್ಗಮಿಸಿದ್ದಾರೆ. ಬಹಳ ಮುಖ್ಯವಾಗಿ ಈ ಒಂದು ಧರ್ಮ ಕೇಂದ್ರದಲ್ಲಿ ರೆವರೆಂಡ್ JB ಸಾಲ್ದಾನ್ ನಮ್ಮ ಇವತ್ತು ಧರ್ಮ ಕ್ಷೇತ್ರದ ಪ್ರಧಾನ ಧರ್ಮಗುರುಗಳು. ಅವರು ಮಾಡಿದಂತಹ ಕೆಲಸದ ಬಗ್ಗೆ ಈಗ ತಾನೇ ಶಾಸಕರು ಮಾತನಾಡಿದರು. ನಮ್ಮ ಇತಿಹಾಸ ಪ್ರಸಿದ್ಧ ಉಳ್ಳಾಲ ದರ್ಗದ ಅಧ್ಯಕ್ಷರು ಮಾತನಾಡಿದರು. ನಮ್ಮ ತಾಲೂಕು ಪಂಚಾಯತಿನ ಅಧ್ಯಕ್ಷರು ಮಹಮ್ಮದ್ ಮೋಹನ್ರವರು ಮಾತನಾಡಿದರು. ನನ್ನ ಪ್ರೌಢ ಶಿಕ್ಷಣದಲ್ಲಿ ಗುರುಗಳಾಗಿದ್ದಂಥ ರವೀಂದ್ರ ರವರು ಸರ್ ಅವರು ಮಾತನಾಡಿದರು. ಎಲ್ಲರ ಅಭಿಪ್ರಾಯ ಒಂದೇ, ಏನು ಅಂತ ಹೇಳಿದ್ರೆ, ರೆವರೆಂಡ್ ಫಾದರ್ JB ಸಲ್ದಾನ ಧರ್ಮಗುರುಗಳು ಈ ಒಂದು ಧರ್ಮ ಕ್ಷೇತ್ರಕ್ಕೆ ಬಂದು 7 ವರ್ಷಗಳಾದರೂ ಕೂಡ ಅವರು ಮಾಡಿದಂತಹ ಕಾರ್ಯಯೋಜನೆಗಳು ಬಹಳ ಮುಖ್ಯವಾಗಿ ಈ ಸಮಾಜದ, ಅದರಲ್ಲೂ ಕೂಡ ಈ ಒಂದು ಉಳ್ಳಾಲ ಈ ಭಾಗದಲ್ಲಿ ಕೋಮು ಸೌಹಾರ್ದತೆಗೆ ಅಥವಾ ಒಂದು ರೀತಿಯಾದ ಶಾಂತಿ ದೂತರಾಗಿ ಎಲ್ಲ ಜನರ ಸಮುದಾಯದ ಜೊತೆ ಪ್ರೀತಿಯಿಂದ, ಬಹಳ ವಿಶ್ವಾಸದಿಂದ ಅವರು ನಡ್ಕೊಂಡು ಬಂದಂಥ ರೀತಿ ಇದೆಯಲ್ಲ, ಆದ್ದರಿಂದ ನಾವು ಇವತ್ತು ಅವರನ್ನು ನಾವು ಅಭಿನಂದಿಸ್ತೇವೆ. ಅವರು ಅಭಿನಂದನಾರ್ಹರು. ಆದ್ದರಿಂದ ಇವತ್ತು ಬೇರೆ ಬೇರೆ ಕಡೆಗಳಲ್ಲಿ ಧರ್ಮ ಕ್ಷೇತ್ರಗಳಿರ್ಬೋದು, ಅದು ಚರ್ಚ್ ಇರ್ಬೋದು, ದೇವಸ್ಥಾನ ಇರ್ಬೋದು, ಮಸೀದಿ ಇರ್ಬೋದು, ಅಲ್ಲಿರತಕ್ಕಂಥ ಆ ಧರ್ಮಗುರುಗಳು ಯಾವ ರೀತಿಯಾಗಿ ಇರಬೇಕು, ನನ್ನ ಕಾರ್ಯಕ್ಷೇತ್ರದಲ್ಲಿ ನಾನು ಯಾವ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕು ಎಂಬುದಕ್ಕೆ ಮಾದರಿಯಾಗಿರತಕ್ಕಂಥವರು ನಮ್ಮ ಈ ಒಂದು ಧರ್ಮಕ್ಷೇತ್ರದ ಪ್ರಧಾನ ಧರ್ಮಗುರುಗಳಾದಂಥ ರೆವರೆಂಡ್ ಫಾದರ್ JB ಸಾಲ್ದಾನ್ ಸರ್. ನನ್ನ ವಿದ್ಯಾಸಂಸ್ಥೆಗೂ ಕೂಡ ಹಲವಾರು ಬಾರಿ ಅವರು ಬಂದಿದ್ದಾರೆ, ಮಕ್ಕಳಿಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ, ನನಗೂ ಕೂಡ ಆಶೀರ್ವಾದವನ್ನು ಮಾಡಿದ್ದಾರೆ. ನಾನು ಕೂಡ ಈ ಒಂದು ವಿದ್ಯಾಸಂಸ್ಥೆಗೆ ಬಂದಿದ್ದೇನೆ, ಈ ಧರ್ಮಕ್ಷೇತ್ರಕ್ಕೆ ಬಂದು ಆಶೀರ್ವಾದವನ್ನು ಬೇಡಿಕೊಂಡಿದ್ದೇನೆ. ಬಹಳ ಮುಖ್ಯವಾಗಿ ಕಳೆದ ಬಾರಿ ನಡೆದಂತಹ ಅವರ ಅವಧಿಯಲ್ಲಿ, ಅದು ಕೂಡ ಒಂದು ಪುಣ್ಯದ ಭಾಗ ಅಂತ ಹೇಳ್ಬೋದು, ಅವರು ಇಲ್ಲಿ ನಡೆದಂತಹ ಈ ಒಂದು ಧರ್ಮಕ್ಷೇತ್ರದ ಶತಮಾನೋತ್ಸವ ಸಮಾರಂಭ ಒಂದು ಐತಿಹಾಸಿಕ ಕಾರ್ಯಕ್ರಮ. ಆಗ ತಾನೇ ಮಾತಾಡಿದ ಅತಿಥಿಗಳು ಹೇಳಿದರು, ಎಲ್ಲ ಗಣ್ಯರನ್ನು, ಎಲ್ಲ ಸಮಾಜದ ಪ್ರಮುಖ ನಾಯಕರನ್ನು, ಎಲ್ಲ ಧರ್ಮದ ಗುರುಗಳನ್ನು, ಎಲ್ಲ ಇತರ ರಾಜಕೀಯ ಪಕ್ಷದ ನಾಯಕರನ್ನು ಸೇರಿಸಿಕೊಂಡು, ಸರ್ವ ಜನಾಂಗದ ಜನರನ್ನು ಸೇರಿಸಿಕೊಂಡು ಒಂದು ಐತಿಹಾಸಿಕ ಕಾರ್ಯಕ್ರಮ. ನಿಜವಾಗಿಯೂ ಅದು ಒಂದು ಇತಿಹಾಸ. ಎಲ್ಲರೂ ಕೂಡ ಆ ಕಾರ್ಯಕ್ರಮವನ್ನು ಮೆಚ್ಚಿ ಒಳ್ಳೆಯ ಒಂದು ಅಭಿಪ್ರಾಯವನ್ನು ಧರ್ಮಗುರುಗಳ ಮೇಲೆ ಇಟ್ಟದ್ರಿಂದ ಅವರು ಇವತ್ತು ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಅದರಲ್ಲೂ ಕೂಡ ನಮ್ಮ ಸುದ್ದಿವಾಹಿನಿ
ಹೊಸಕುರಲ್ ಈ ಭಾಗದ ಒಂದು ತುಳು ನಮ್ಮ ತಾಯಿ ಭಾಷೆಯ ಒಂದು ಚಾನೆಲ್ ಆಗಿ ಈ ಭಾಗದ ಒಳ್ಳೆ ಕೆಲಸವನ್ನು ಮಾಡುತ್ತಿರುವಂತಹ ಗೌರವಾನ್ವಿತ ವಿದ್ಯಾಧರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ನಡೆಯುವಂಥ ಈ ಹೊಸಕುರಲ್ ಸುದ್ದಿವಾಹಿನಿಯಲ್ಲಿ ಅವರು ಏನದು ಸೌಹಾರ್ದ ಸಂಗಮ ಅಂತ ಪ್ರಾರಂಭಿಸಿದಂತಹ ಆ ಸೌಹಾರ್ದ ಕ್ರಿಸ್ಮಸ್, ಸೌಹಾರ್ದ ದೀಪಾವಳಿ, ಸೌಹಾರ್ದ ರಂಜಾನ್ ಕಾರ್ಯಕ್ರಮ ಬಹಳ ಒಳ್ಳೆಯ ರೀತಿಯಲ್ಲಿ ಆಗಬೇಕು ಅಂತಂದರೆ ಅದಕ್ಕೆ ಮೂಲ ಮಾರ್ಗದರ್ಶಕರಾಗಿ ಎಲ್ಲ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟವರು ಈ ಒಂದು ಧರ್ಮಕ್ಷೇತ್ರದ ಪ್ರಧಾನ ಧರ್ಮಗುರುಗಳಾದಂತಹ ನಮ್ಮ ರೆವರೆಂಡ್ JB ಸಾಲ್ದಾನ್ ರವರು ಮತ್ತು ಇತರ ಎಲ್ಲ ಸಮಾಜದ ಧರ್ಮಗುರುಗಳು. ಆದ್ದರಿಂದ ಆ ಒಂದು ಕಾರ್ಯಕ್ರಮ ಅದರಲ್ಲೂ ಕೂಡ ದೀಪಾವಳಿ ಆಯಿತು, ರಂಜಾನ್ ಆಯಿತು, ಕ್ರಿಸ್ಮಸ್ ಸಮಾರಂಭಕ್ಕೆ ಬರುವಾಗ ಇಡೀ ತುಕ್ಕೋಟಲ್ಲಿ ಜನ ಸಾಗರವೇ ಸೇರುವಂಥ ಒಂದು ಕಾರ್ಯಕ್ರಮ. ಒಟ್ಟಿನಲ್ಲಿ ಈ ರೀತಿಯಾದ ಒಂದು ಧರ್ಮ ಗುರುಗಳು ಒಂದು ಧರ್ಮಕ್ಷೇತ್ರದಲ್ಲಿ ಇದ್ದು ಕೆಲಸವನ್ನು ಮಾಡಿದಾಗ ಇನ್ನೊಬ್ಬರು ಬರುವಂಥ ಆ ಸ್ಥಾನವನ್ನು ಯಾರು ತುಂಬಿಸ್ತಾರೆ ಅವರು ಕೂಡ ಸ್ವಲ್ಪ ಆಲೋಚನೆ ಮಾಡ್ತಾರೆ. ಈ ಒಂದು ಇಲ್ಲಿ ಇದ್ದಂತಹ ಧರ್ಮಗುರುಗಳು JB ಸಾಲ್ದಾನ್ ರವರು ತುಕ್ಕೋಟು ಈ ಸಂತ ಸೆಬಾಸ್ಟಿಯನ್ ಚರ್ಚಿನಲ್ಲಿ ಏನೆಲ್ಲ ಕೆಲಸ ಮಾಡಿದ್ದಾರೆ, ಯಾವ ರೀತಿಯಾಗಿ ಅವರು ವರ್ತನೆ ಮಾಡಿದ್ದಾರೆ, ಇಲ್ಲಿ ಇರತಕ್ಕಂಥ ಜನರೊಂದಿಗೆ ಯಾವ ರೀತಿ ಸ್ನೇಹ ಸಂಬಂಧವನ್ನು ಇಟ್ಟುಕೊಂಡಿದ್ದಾರೆ, ಎಲ್ಲ ಮಾಹಿತಿಗಳನ್ನು ನಾವು ಅವರಿಗೆ ಬಂದವರಿಗೆ ಕೊಟ್ಟಾಗ ಅವರು ಕೂಡ ಈ ಭಾಗದಲ್ಲಿ ಇನ್ನಷ್ಟು ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಇವತ್ತು ನಮ್ಮ ಧರ್ಮಗುರುಗಳು ಇನ್ನೊಂದು ಕಡೆ ಇಲ್ಲೇ ಮಂಗಳೂರಿಗೆ ಆಗ ನಮ್ಮ ಮೌನ ಕೇಳಿದಂತೆ ಹತ್ತಿರದ ಬಿಜೈಗೆ ಹೋಗ್ತಾರೆ. ನಾನು ಯಾವತ್ತೂ ಕೂಡ ಮಂಗಳೂರಿಗೆ ನಾನಂತೂ 2-3 ಸಲ ಹೋಗ್ತಾ ಇರ್ತೇನೆ. ಖಂಡಿತವಾಗಿಯೂ ಧರ್ಮಕ್ಷೇತ್ರಕ್ಕೆ ಹೋಗಿ ನಾನು ಖಂಡಿತವಾಗಿ ಅವರ ಆಶೀರ್ವಾದವನ್ನು ಬೇಡ್ತೇನೆ. ಒಟ್ಟಿನಲ್ಲಿ ಇಂತಹ ಒಂದು ಧರ್ಮ ಗುರುಗಳು ಧರ್ಮಕ್ಷೇತ್ರದಲ್ಲಿ ಇದ್ದಾಗ ಆ ಧರ್ಮಕ್ಷೇತ್ರ ಮತ್ತು ಇತರ ಧರ್ಮದ ಜನರಿಗೂ ಕೂಡ ಒಳ್ಳೆಯ ರೀತಿಯ ಒಂದು ಮಾರ್ಗದರ್ಶನ ನೀಡಲಿಕ್ಕೆ ಸಾಧ್ಯ ಅಂತ ಹೇಳುತ್ತಾ ಇವತ್ತು ನಮ್ಮ ಉಳ್ಳಾಳ ದರ್ಗದ ಅಧ್ಯಕ್ಷರಿದ್ದಾರೆ. ಅವರು ಕೂಡ ಬಹಳಷ್ಟು ಸೌಹಾರ್ದತೆಗೆ ಪ್ರೋತ್ಸಾಹವನ್ನು ಕೊಡುವವರು. ಇಲ್ಲಿ ಇರತಕ್ಕಂಥ ಎಲ್ಲರೂ ಕೂಡ ಒಳ್ಳೆಯ ಮನಸ್ಸಿನ ರವೀಂದ್ರ ಮಾಸ್ಟರ್ ಬಹಳ ಒಳ್ಳೆಯ ರೀತಿಯಲ್ಲಿ ನಮ್ಮೆಲ್ಲರನ್ನು ಕೂಡ ಹೇಳಿದರು. ಯಾವುದೇ ರೀತಿಯಲ್ಲಿ ಒಂದು ಸಮಾಜದಲ್ಲಿ ಒಂದು ವ್ಯಕ್ತಿ ಅಥವಾ ಒಂದು ಸಂಘ ಅಥವಾ ಒಂದು ಸಂಸ್ಥೆ ಈ ರೀತಿಯಾದ ಧರ್ಮಕ್ಷೇತ್ರ ಒಳ್ಳೆಯ ಕೆಲಸವನ್ನು ಮಾಡಿದಾಗ ಆ ಪರಿಸರದ ಜನ ಆ ವ್ಯಕ್ತಿಯನ್ನು, ಆ ಸಂಘವನ್ನು, ಆ ಧರ್ಮಕ್ಷೇತ್ರವನ್ನು ಖಂಡಿತವಾಗಿ ನೆನಪಿಟ್ಟುಕೊಳ್ತದೆ. ಯಾವತ್ತಿಗೂ ಕೂಡ JB ಸಾಲ್ದಾನ್ ಸರ್ ಅವರನ್ನು ನಾವು ಯಾವತ್ತೂ ಮರೆಯುವಂತಿಲ್ಲ. ಯಾಕೆ ಅಂತಂದರೆ ಆ ರೀತಿಯ ವರ್ತನೆ ಅವರಲ್ಲಿ ಒಂದು ರೀತಿಯ ನಾವು ಇವತ್ತು ಚಪ್ಪರದ ಅಡಿಯಲ್ಲಿ ಬೇರೆ ಬೇರೆ ಧರ್ಮಕ್ಕೆ ಸೇರಿದವರಾದ್ರೂ ಕೂಡ ಒಂದೇ ತಾಯಿಯ ಮಕ್ಕಳೆಂಬ ಭಾವನೆ ನಮ್ಮಲ್ಲಿ ಖಂಡಿತವಾಗಿಯೂ ಇವತ್ತು ಬಂದಿದೆ. ಆ ರೀತಿ ಒಂದು ನಮ್ಮ ಮನೆಯ ಸದಸ್ಯರನ್ನು ಬೀಳ್ಕೊಡುವಂಥ ಸಮಾರಂಭ ಅಂತ ನಾವು ಎನಿಸಿಕೊಂಡು ನಾವೆಲ್ಲರೂ ಸೇರಿದ್ದೇವೆ. ಈ ಸಂದರ್ಭದಲ್ಲಿ ನಾನು ಫಾದರ್ ಅವರಲ್ಲಿ ಆಶೀರ್ವಾದವನ್ನು ಬಹಳ ಭಕ್ತಿಯಿಂದ ಬೇಡುತ್ತಾ ಅವರು ಹೋಗುವಂತಹ ಸ್ಥಳದಲ್ಲಿ ಇನ್ನಷ್ಟು ಒಳ್ಳೆಯ ಕೆಲಸವನ್ನು ಸಮಾಜಮುಖಿಯಾಗಿ ಅವರು ತೊಡಗಿಸಿಕೊಳ್ಳುವಂತೆ ಭಗವಂತನ ಅನುಗ್ರಹಿಸಲಿ ಅವರಿಗೆ ಅಂತೇಳಿ ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ, ಬಹಳ ಮುಖ್ಯವಾಗಿ ಇಡೀ ಜಗತ್ತನ್ನು ಆವರಿಸಿದಂಥ ಒಂದು ಕಣ್ಣಿಗೆ ಕಾಣದ ಆ ಕೊರೋನಾ ಏನು ವೈರಸ್ ಇದೆ ಅದು ಆದಷ್ಟು ಬೇಗ ಈ ಇಡೀ ಲೋಕದಿಂದ ಅದರ ಮುಕ್ತಿ ಆಗಬೇಕು ಅಂತಾದರೆ ನಾವು ಏನು ದಿನನಿತ್ಯ ನಮ್ಮ ದೇವರನ್ನು ನಾವು ಪ್ರಾರ್ಥನೆ ಮಾಡುತ್ತೇವೆ, ಒಂದು ಭಾಗವನ್ನು ನಾವು ಅದಕ್ಕೆ ಇಡಬೇಕಾಗ್ತದೆ. ನಮ್ಮೆಲ್ಲ ನಾವು ಪ್ರಾರ್ಥನೆ ಮಾಡುವಂಥ ದಿನನಿತ್ಯ ಪ್ರಾರ್ಥನೆ ಮಾಡುವಂಥ ದೇವರಲ್ಲಿ ಬಹಳ ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು. ಆದಷ್ಟು ಬೇಗ ಈ ಒಂದು ಕೊರೋನಾ ಮುಕ್ತಿ ಜಗತ್ತಿನಿಂದ ಆಗಲಿ. ಎಲ್ಲರೂ ಕೂಡ ನಾವೊಂದು 6-7 ತಿಂಗಳ ಹಿಂದೆ ನೋಡಿದಾಗ ಯಾವ ರೀತಿ ನಾವು ಸಮಾಜದಲ್ಲಿ ಜನಜೀವನ ಯಾವ ರೀತಿ ಇತ್ತು ಅದೇ ರೀತಿಯಾದ ಜನಜೀವನ ಮತ್ತೊಮ್ಮೆ ಬರುವಂತಾಗಲಿ, ಒಳ್ಳೆಯ ರೀತಿಯಲ್ಲಿ ನಾವೆಲ್ಲರೂ ಕೂಡ ಬಾಳಿ ಬದುಕುವಂಥ ಒಂದು ವಾತಾವರಣ ಸೃಷ್ಟಿಯಾಗಲಿ ಅಂತ ಸರ್ವಶಕ್ತ ಭಗವಂತರು ಎಲ್ಲ ಸರ್ವಧರ್ಮ ದೇವರಲ್ಲಿ ಕೂಡ ನಾವು ಪ್ರಾರ್ಥಿಸುವಂಥ ಅಗತ್ಯತೆ ಇದೆ. ಆದಷ್ಟು ಬೇಗನೆ ಅದಕ್ಕೊಂದು ಲಸಿಕೆ ದೊರೆಯುವಂಥ ಅನುಗ್ರಹ ಕೂಡ ದೇವರು ಮಾಡಲಿ. ಎಲ್ಲರಿಗೂ ಕೂಡ ಇಡೀ ಲೋಕಕ್ಕೆ ಒಳ್ಳೆಯದಾಗಲಿ. ರೆವರೆಂಡ್ JB ಸಾಲ್ದಾನ್ ಫಾದರ್ ರವರು ಏನೆಲ್ಲ ಇಲ್ಲಿ ಕೆಲಸ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಅವರು ಇನ್ನೊಂದು ವಿಜಯ ಚರ್ಚಿಗೆ ಹೋಗುವಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ಅವರಿಂದ ಕೆಲಸ ಬಹಳಷ್ಟು ಆಗಲಿ. ನಿಮ್ಮ ನೆನಪು ನಮಗೆ ಸದಾ ಇರ್ತದೆ ಅಂತ ಈ ಸಂದರ್ಭ ಹೇಳುತ್ತಾ ಮತ್ತೊಮ್ಮೆ ನಿಮ್ಮಲ್ಲಿ ಭಕ್ತಿಯಿಂದ ನಿಮ್ಮ ಆಶೀರ್ವಾದವನ್ನು ಬೇಡುತ್ತಾ ನಮಗೆಲ್ಲರಿಗೂ ಕೂಡ ಶ್ರೀದೇವರು ಒಳ್ಳೆಯದು ಮಾಡಲಿ. ಅವಕಾಶಕ್ಕಾಗಿ ವಂದನೆ ಮಾಡುತ್ತಾ ವಿದ್ಯಾಧರ್ ಶೆಟ್ಟಿ ಅವರ ಈ ಹೊಸಕುರಲ್ ಬಲಗದ ಮಾಡಿದ ಕಾರ್ಯಕ್ರಮಕ್ಕೆ ಶ್ಲಾಘನೀಯ ಕಾರ್ಯಕ್ರಮ ಅಭಿನಂದನೆ ಸಲ್ಲಿಸುತ್ತಾ ಗುರುಗಳಿಗೆ ಅಭಿನಂದಿಸಲು ಒಂದು ಮಾತು ನಿಲ್ಲಿಸುತ್ತೆ. ಸಮಾಜಡು ಜನಕ್ಲೇನ್ ಕಟ್ಟುನ ಬೇಲೇನು ಮಲ್ತಿನಾರು ವಂದನೀಯ ಫಾದರ್ ಡಾಕ್ಟರ್ JB ಸಲ್ದಾಣ ಇನಿ ಸೆಬೆಸ್ಟಿಯನ್ ಧರ್ಮಕ್ಷೇತ್ರ ದಿಂಜ ಅಭಿವೃದ್ಧಿಡು ಬುಳೆಪಾದೇರು ಅಂಚನೆ ಸಮಾಜಡ್ಲ ಮಲ್ಲ ಸೌಹಾರ್ದತದ ಸೇವೆಯನ್ನು ಸಂದಾದೇರು ಪಂಡದು ಹೊಸಕುರಲ್ ನಿರ್ದೇಶಕರು ವಿದ್ಯಾಧರ್ ಶೆಟ್ರು ಅಭಿನಂದನೆದ ಪಾತ್ರ ಪಂಡೇರು. ಒಂದು ಧರ್ಮಕ್ಷೇತ್ರ, ಆ ಧರ್ಮಕ್ಷೇತ್ರಕ್ಕೆ ಧರ್ಮಗುರುಗಳಾಗಿ ಕೇವಲ ಆ ಧರ್ಮಕ್ಷೇತ್ರಕ್ಕೆ ಸೀಮಿತವಾಗದೆ ಅದನ್ನು ವ್ಯಾಪಕವಾಗಿ ಒಂದುಗೊಳಿಸಿ ಆ ಮೂಲಕವಾಗಿ ಸಮಾಜವನ್ನು ಆಗಲೂ ಅವರೊಂದು ಮಾತು ಹೇಳಿದರು. ನಾವು ಬೆಳಿಗ್ಗೆ ಅವರೊಟ್ಟಿಗೆ ಒಂದು ಸಣ್ಣ ಸಂದರ್ಶನ ಮಾಡೋಕೆ ಹೇಳಿದರು. ನಾವು ಕಟ್ಟಡಗಳನ್ನು ಕಟ್ಟಬಹುದು, ಅಭಿವೃದ್ಧಿಯ ಕೆಲಸಗಳನ್ನು ಮಾಡ್ಬೋದು, ಆದರೆ ಸಮಾಜದಲ್ಲಿ ಆಗಬೇಕಾಗಿರೋದು ಜನಗಳನ್ನು ಕಟ್ಟುವ ಕೆಲಸ. ಆ ಕೆಲಸಕ್ಕೆ ಅವರು ಯಾವತ್ತೂ ಪ್ರೇರೇಪಣೆ ಕೊಟ್ಟವರು. ಆ ಪ್ರೇರೇಪಣೆಯಿಂದ ಮಾರ್ಗದರ್ಶನದ ಮೂಲಕವಾಗಿ ಅವರು ಜನರಿಗೆ ಆತ್ಮೀಯರಾದವರು.
ಅಂತಹ ಆತ್ಮೀಯರು ನಮ್ಮ ರವೀಂದ್ರ ಹರಿಕಳನವರು ಹೇಳಿದ ಹಾಗೆ, ನಮ್ಮ ಸಚಿವರು ಹೇಳಿದ ಹಾಗೆ ನಮ್ಮ ತಾಲೂಕಿನ ಒಳಗೆ ಹತ್ತಿರದಲ್ಲಿರ್ತಾರೆ. ಆದರೂ ನಾವು ಇವತ್ತು ನಮ್ಮ ಮನೆಯವರನ್ನೊಬ್ಬರನ್ನು ದೂರ ಕಳಿಸಿಕೊಡುವಂತಹ ಒಂದು ಭಾವನೆ ನಮ್ಮ ಮನಸ್ಸಿನೊಳಗಿದೆ. ನಮಗೆ ಹತ್ತಿರದಲ್ಲಿದ್ದರು, ಯಾವಾಗ ಬಂದು ಬೇಕಿದ್ದರೂ ಮಾತಾಡ್ಬೋದಿತ್ತು, ಯಾವ ಸಂಕಷ್ಟ ಸಮಯದಲ್ಲಿ ಹೋದರೂ ಅವರ ಹತ್ರ ಮಾತಾಡಿ ಪರಿಹಾರ ತಗೊಳ್ಳುವಂತಹ ಒಂದು ಅವಕಾಶ ಇತ್ತು. ಇನ್ನು ಸ್ವಲ್ಪ ದೂರಕ್ಕೆ ಹೋಗಬೇಕು ಅಲ್ಲ ಅನ್ನುವಂಥ ಒಂದು ಭಾವನೆ, ಆ ಹೃದಯದ ಒಂದು ನಮ್ಮ ಕಾದರ್ ಹೇಳಿದವರಿಗೆ ಅವರು ಇಲ್ಲಿಂದ ಹೋಗುವುದು ನಮಗೆ ತುಂಬ ನೋವಿನ ವಿಷಯ. ಆದರೂ ಅವರ ವೃತ್ತಿ ಸೇವೆಯಲ್ಲಿ ಅವರು ಬಡ್ತಿ ಪಡೆಯಬೇಕು, ಇನ್ನಷ್ಟು ಉನ್ನತ ಹುದ್ದೆಗಳನ್ನು ಏರಬೇಕು, ಇನ್ನಷ್ಟು ಅವಕಾಶಗಳ ಮೂಲಕವಾಗಿ ಅವರ ಯಾವ ಕರ್ತೃತ್ವ ಶಕ್ತಿ ಇದೆ ಅದನ್ನು ಸಮಾಜಕ್ಕೆ ಮತ್ತಷ್ಟು ಅವರು ತೋರಿಸಿಕೊಡಬೇಕು. ಅಂತಹ ಎಲ್ಲ ಅವಕಾಶಗಳು ನಾವು ನಂಬಿದಂತಹ ದೇವರು, ಅವರು ನಂಬಿದಂತಹ ದೇವರು, ಸರ್ವರು ನಂಬಿದಂತಹ ದೇವರು ಅವರಿಗೆ ಮುಂದಕ್ಕೆ ಅವಕಾಶವನ್ನು ಕೊಡಲಿ. ಅವರ ಆ ಒಂದು ಸಮಾಜವನ್ನು ಕಟ್ಟುವ ಕೆಲಸದಲ್ಲಿ ಸಮಾಜಕ್ಕೆ ಒಳ್ಳೆಯ ಕೊಡುಗೆಗಳು ಸಿಗಲಿ, ಅವರ ಮಾರ್ಗದರ್ಶನ ಆಶೀರ್ವಚನ ನಿರಂತರವಾಗಿ ನಮಗಿರಲಿ ಅಂತ ಹೇಳಿಕೊಳ್ಳುತ್ತಾ, ನಮ್ಮ ಹೊಸಕುರಾಲ್ ಬಳಗ ಸದ್ಭಾವನಾ ವೇದಿಕೆ ಮತ್ತೆಲ್ಲರ ಬಳಗದ ಪರವಾಗಿ ಅವರಿಗೆ ಹೃದಯ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಜಮಾತೆ ಇಸ್ಲಾಮಿ ಹಿಂದ್ ಉಳ್ಳಾಲ ವಲಯ ಅಧ್ಯಕ್ಷರು ಜನಾಬ್ ಅಬ್ದುಲ್ ಕರೀಂ, ಕಲಾ ಸಾರಥಿ ತೋನ್ಸೆ ಪುಷ್ಕಳ್ ಕುಮಾರ್, JCI ಮಂಗಳ ಗಂಗೋತ್ರಿ ಸ್ಥಾಪಕ ಅಧ್ಯಕ್ಷರು ತ್ಯಾಗಂ ಹರೇಕಳ, ಹಳೆಕೋಟೆ ಶಾಲಾ ಮುಖ್ಯೋಪಾಧ್ಯಾಯರು KMK ಮಂಜನಾಡಿ, ದೈಹಿಕ ಶಿಕ್ಷಕರು ಮೋಹನ್ ಶಿರ್ಲಾಲ್, ಆನಂದ ಮಾಸ್ಟರ್ ಅಸೈಗೋಳಿ, ಫ್ರಾಂಕಿ ಫ್ರಾನ್ಸಿಸ್ ಕುಟಿನ್ನೋ, ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರದ ಸಹಾಯಕ ಧರ್ಮಗುರುಕುಲು ವಂದನೀಯ ಫಾದರ್ ಸಂತೋಷ್ ಡಿಸೋಜ, ಸಿಸ್ಟರ್ ಸೆವೆರಿನ್ ಫೆರ್ನಾಂಡಿಸ್, ಪಾಲನಾ ಸಮಿತಿ ಉಪಾಧ್ಯಕ್ಷರು ಮೌರಿಸ್ ಮೊಂತೆರೋ, ಕಾರ್ಯದರ್ಶಿ ಶ್ರೀಮತಿ ಫಿಲೋಮಿನಾ ಡಿಸೋಜ, ಇಂಜಿತ್ತಿ ಪ್ರಮುಖರು ಈ ಪೊರ್ತು ಒಟ್ಟಿಗೆ ಇತ್ತೇರು ಶ್ರೀ ಆನಂದ್ ಶೆಟ್ಟಿ ಚೆಂಬುಗುಡ್ಡೆ ಸೊಳ್ಮೆ ಸಂದಾಯರು. ಬ್ರಹ್ಮಣ್ಣೂರು ಧರ್ಮಕ್ಷೇತ್ರದಲ್ಲಿ ಕಳೆದ 7 ವರ್ಷಗಳಿಂದ ಪ್ರಧಾನ ಧರ್ಮಗುರುಗಳಾಗಿ ಕಾರ್ಯವಹಿಸಿ ಈ ಭಾಗವನ್ನು ಸರ್ವಧರ್ಮ ಸಮನ್ವಯ ಒಂದು ಧರ್ಮಕ್ಷೇತ್ರವನ್ನಾಗಿ ಬೆಳಗಿಸಿ ಇಂದು ಪಕ್ಕದ ವಿಜಯಿಗೆ ವರ್ಗಾವಣೆಗೊಳ್ಳುತ್ತಿರುವ ಅವರ ಕ್ಯಾಥೋಲಿಕ್ ಬೋರ್ಡ್ನ ನಿಯಮದಂತೆ ಇಂದು ವರ್ಗಾವಣೆಗೊಳ್ಳುತ್ತಿರುವ ರೆವರೆಂಡ್ ಫಾದರ್ ವಂದನೀಯ JB ಸಲ್ದಾನ ಅವರಿಗೆ ಒಂದು ಸರಳ ವಿದಾಯಕೂಟವನ್ನು ಹೊಸಗುರಲ್ ಮತ್ತು ಸಮಾನ ಮನಸ್ಕ ಸಂಘಟನೆಗಳ ಆಶ್ರಯದಲ್ಲಿ ನೆರವೇರಿಸಿದ ಈ ಸಂದರ್ಭದಲ್ಲಿ ಆ ಒಂದು ಕಿರು ಅಭಿನಂದನೆಯನ್ನು ಗೌರವಪೂರ್ವಕವಾಗಿ ಸ್ವೀಕರಿಸಿದ ವಂದನೀಯ JB ಸುಲ್ತಾನ್ ಅವರಿಗೆ ನಮ್ಮ ಎಲ್ಲ ಸಂಘಟನೆಗಳ ಪರವಾಗಿ ಭಕ್ತಿ ಪ್ರಣಾಮದ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ನಮ್ಮ ಶಾಸಕರು UT ಖಾದರ್ ಸಾಹೇಬರಿಗೆ ಕೂಡ ಎಲ್ಲ ಸಮಿತಿಗಳ ಪರವಾಗಿ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಉಲ್ಲಾಲ ದರ್ಗಾ ಸಮಿತಿಯ ಅಧ್ಯಕ್ಷರು ಜನಾಬ್ ಹಾಜಿ ಅಬ್ದುಲ್ ರಶೀದ್ ಇವರಿಗೆ ಕೂಡ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಮಂಗಳೂರು ತಾಲೂಕು ಪಂಚಾಯತಿನ ಅಧ್ಯಕ್ಷರು ಗೌರವಾನ್ವಿತ ಮೊಹಮ್ಮದ್ ಮೋನು ಪಾವೂರ್ ಇವರಿಗೆ ಕೂಡ ವಂದನೆಗಳನ್ನು ಸಮರ್ಪಿಸ್ತೇನೆ. ಹಾಗೆ ಶಿಕ್ಷಣ ಕ್ಷೇತ್ರದ ಅಧಿಕಾರರು ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಡ್ಡು ಇವರಿಗೆ ಕೂಡ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಭಾಗವಹಿಸಿದ ಹೊಸಗುರಲ್ ಹಾಗೂ ಸೌಹಾರ್ದ ಸಂಗಮದ ಎಲ್ಲ ಸದಸ್ಯರಿಗೆ, ಸದ್ಭಾವನಾ ವೇದಿಕೆಯ ಎಲ್ಲ ಸದಸ್ಯರಿಗೆ, ಹಾಗೆ ಚರ್ಚ್ ಪಾಲನಾ ಸಮಿತಿಯ ಎಲ್ಲ ಗೌರವದ ಪದಾಧಿಕಾರಿಗಳಿಗೆ ಕೂಡ ನಮ್ಮ ಹೊಸಗುರಲ್ ಬಳಗ ಹಾಗೂ ಸಮಾನ ಮನಸ್ಕ ಸಂಘಟನೆಗಳ ಪರವಾಗಿ ವಂದನೆಗಳನ್ನು ಸಮರ್ಪಿಸುತ್ತಾ ಈ ಸಮಾರಂಭವನ್ನು ಅಲ್ಲಿಗೆ